നിങ്ങൾ തങ്കി നാക്കളെല്ലാം ഞങ്ങൾ സഫലമാക്കിടാം. ಸುಮಾರು 199 ಹಿಂದುಳಿದ ಸಮಾಜಗಳು ನಮ್ಮ ರಾಜ್ಯದಲ್ಲಿ ಇದೆ ಅಂತೆ. ಆದ್ರೆ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ನಾನು ಕೆಲವು ಹೆಸರುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದ ಬುನಾದಿ ಈ ನಮ್ಮ ಈ ಗ್ಯಾರಂಟಿ ಪ್ರೋಗ್ರಾಮ್ಗಳನ್ನ ಅಥವಾ ನಮ್ಮ ಕರಾವಳಿ ನಿಗಮ ನಮ್ಮ ಪ್ರದೇಶದ ನಮ್ಮ ಅಂಶಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ನಮ್ಮ ಪಕ್ಷದ ನೆಲ ಹಂತಸ್ಸು ಅಂತ ಹೇಳಿದ್ರೆ ತಳಹದಿ. ಈ ತಳಹದಿಯನ್ನ ನಾವು ಇವತ್ತು ಕಟ್ಟಬೇಕಾಗಿದೆ. ಫೌಂಡೇಶನ್ ಅಂತ ಹೇಳ್ತಾ ಇದೀವಲ್ಲ, ಅದನ್ನ ನಮ್ಮ ಈ ಕೊಡುಗೆಗಳಿಂದ ಕಟ್ಟಬೇಕಾಗಿದೆ. ನಾಳೆ ಬರುವಂತ ಯಾವುದೇ ಚುನಾವಣೆ ಇರ್ಬೋದು, ಬರೇ ಇದು ವಿಧಾನಸಭಾ ಕ್ಷೇತ್ರದ ಚುನಾವಣೆಗೋಸ್ಕರ ಅಲ್ಲ. ಮುಂಬರುವಂತ ನಿಮ್ಮ ಪಂಚಾಯಿತಿ ಚುನಾವಣೆಗಳಿರ್ಬೋದು, ಪಾರ್ಲಿಮೆಂಟ್ ಚುನಾವಣೆಗಳಿರ್ಬೋದು, ಅಥವಾ ಯಾವುದೇ ಚುನಾವಣೆಗಳಿದ್ರು ಇದು ಒಂದು ತಳಹದಿ. ಇದನ್ನ ಜನರ ಹತ್ರ ಹೋಗಿ ಜನರ ಮನವನ್ನ ನಾವು ಪರಿವರ್ತನೆ ಮಾಡಬೇಕು ಅನ್ನೋ ಮುಖ್ಯ ಉದ್ದೇಶದಿಂದ ಚುನಾವಣೆಗೆ ನಡೆಯುವ ಮುಂಚೆನೆ ನಾವು ಹಲವಾರು ಕೊಡುಗೆಗಳನ್ನು ನಮ್ಮ ಪಕ್ಷದಲ್ಲಿ ನಾವು ಹೇಳ್ತಾ ಇದ್ದೀವಿ. ಇದು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ತಮಗೆಲ್ಲ ನೆನಪಿರ್ಬೋದು, ಕಳೆದ ಸಲ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು. 5 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಉತ್ತಮ ಆಡಳಿತವನ್ನು ಕೊಟ್ಟಿತ್ತು. ಬಹುಶಃ ದೇಶದಲ್ಲೇ ಒಂದು ಅತ್ಯುತ್ತಮ ಸರ್ಕಾರ ಎಂಬ ಹೆಸರನ್ನು ಪಡೆದಿತ್ತು. ಎಲ್ರಿಗೂ ಇತ್ತು ಆಸೆ, ಮತ್ತೊಮ್ಮೆ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗ್ತಾರೆ, ಖಾದರ್ ಅವರು ಮಂತ್ರಿ ಆದವರು ಮಂತ್ರಿ ಆಗ್ತಾರೆ ಅನ್ನೋದೆಲ್ಲರಿಗೂ ಗೊತ್ತಿತ್ತು. ಹಲವಾರು ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ತಂದು ಅಭಿವೃದ್ಧಿ ಮಾಡಿದ್ರು. ಖಾದರ್ ಅವರ ಜೊತೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಸಹ ಸುಮಾರು 6 ಜನ ಶಾಸಕರಿದ್ರು, ಮಂತ್ರಿಗಳಿದ್ರು. ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ತಂದು ಅಭಿವೃದ್ಧಿಯನ್ನ ಮಾಡಿದ್ರು. ಈ ಕರಾವಳಿ ಪ್ರದೇಶದ 32 ಶಾಸಕರುಗಳಲ್ಲಿ 24 ಶಾಸಕರು ಕಾಂಗ್ರೆಸ್ ಪಕ್ಷದವರಾಗಿದ್ರು. ಸುಮಾರು 6 ಜನ ಮಂತ್ರಿಗಳಾಗಿದ್ರು. ಸಾವಿರಾರು ಕೋಟಿ ಹಣವನ್ನ ತಂದು ತಮ್ಮ ತಮ್ಮ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿದ್ರು. ಆದ್ರೆ ಚುನಾವಣೆ ಫಲಿತಾಂಶ ಏನಾಯ್ತು? ಚುನಾವಣೆಗಿಂತ 1 ತಿಂಗಳ ಮುಂಚೆ ಅಥವಾ ಸುಮಾರು 6 ತಿಂಗಳ ಮುಂಚೆ ಬಿಜೆಪಿಯವರಿಗೆ ಗೊತ್ತಿತ್ತು ಏನಪ್ಪಾ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷವನ್ನ ಅಭಿವೃದ್ಧಿಯಲ್ಲಿ ಸೋಲಿಸ್ಲಿಕ್ಕೆ ಆಗೋದಿಲ್ಲ. ಅಭಿವೃದ್ಧಿಯೇ ಕಾಂಗ್ರೆಸ್ ಪಕ್ಷದ ಮಂತ್ರ. ಅದಕ್ಕೆ ನಾವು ಯಾವುದರಲ್ಲಿ ನಾವು ಅವರನ್ನ ತಿರುಮಂತ್ರ ಹೇಳ್ಬೋದು ಅಂತ ಹೇಳಿದ್ರೆ, ಪ್ರಚೋದನಕಾರಿಯಾದಂಥ ಹೇಳಿಕೆಗಳು, ಕೋಮುವಾದದ ಹೇಳಿಕೆಗಳು, ಸುಳ್ಳುಗಳನ್ನ ಹೇಳಿಕ್ಕೆ ಶುರು ಮಾಡಿದ್ರು. ಚುನಾವಣೆ ಇನ್ನು 1 ವರ್ಷ ಇದೆ ಅನ್ಬೇಕಾದ್ರೆ ತಮಗೆ ನಾನು ನೆನಪು ಮಾಡ್ತೇನೆ, ಪತ್ರಿಕೆಗಳಲ್ಲಿ ಬರ್ತಾ ಇತ್ತು, ತಮ್ಮ ಹಟ್ಟಿಯಲ್ಲಿ ಹಸುಗಳು ಕ್ಷೇಮವಾಗಿ ಇರಬೇಕು ಅಂತ ಹೇಳಿದ್ರೆ, ತಮ್ಮ ಕೊಟ್ಟಿಗೆಯಲ್ಲಿ ಹಸುಗಳು ಇರಬೇಕು ಅಂತ ಹೇಳಿದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಡಿ. ನಿಮ್ಮ ಮನೆ ಹೆಣ್ಣು ಮಕ್ಕಳು ಕಾಲೇಜಿಗೆ ಹೋದವರು ಮನೆಗೆ ಬರಬೇಕು ಅಂತ ಹೇಳಿದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಡಿ. ಅದೇ ರೀತಿ ಏನಾಯ್ತು, ನಮ್ಮ ಪಕ್ಕದ ಜಿಲ್ಲೆಯಾದಂಥ ಕಾರವಾರದಲ್ಲಿ ಪರೇಶ್ ಮೇಸ್ತಾ ಎನ್ನುವರ ಒಂದು ಅಸಹಜವಾದ ಆಕಸ್ಮಿಕ ಸಾವಾಗುತ್ತೆ. ಇನ್ನೊಂದು ನಮ್ಮ ಬಂಟ್ವಾಳದಲ್ಲಿ ಶರತ್ ಮಡಿವಾಳರವರ ಕೊಲೆ ಆಗುತ್ತೆ. ಇನ್ನೂ ಒಂದು 2-3 ಘಟನೆಗಳು ನಡೆಯುತ್ತೆ. ಈ ಘಟನೆಗಳನ್ನೆಲ್ಲ ಭಾರತೀಯ ಜನತಾ ಪಕ್ಷದವರು ಇದನ್ನೆಲ್ಲ ಕಾಂಗ್ರೆಸ್ ಪಕ್ಷದವರ ಕೈವಾಡ ಇದೆ, ಕಾಂಗ್ರೆಸ್ ಪಕ್ಷ ಇದಕ್ಕೆ ಬೆಂಬಲವನ್ನು ಕೊಡ್ತಾ ಇದೆ ಅಂತೇಳಿ ಸುಳ್ಳುಗಳನ್ನ ಹೇಳಲಿಕ್ಕೆ ಶುರು ಮಾಡಿದ್ರು. ಒಂದು ಕಡೆ ಪ್ರಚೋದನಕಾರಿಯಾದಂಥ ಹೇಳಿಕೆಗಳು, ಇನ್ನೊಂದು ಕಡೆ ಭಾವನಾತ್ಮಕವಾದ ಹೇಳಿಕೆಗಳು, ಇನ್ನೊಂದು ಕಡೆ ಸುಳ್ಳುಗಳು. ಈ ಸುಳ್ಳುವನ್ನ 1 ಸಲವನ್ನ 100 ಸಲ ಹೇಳಿದ್ರೆ ಅದು ಸತ್ಯವಾಗ್ತದಂತೆ. ಆ ರೀತಿ ಹೇಳಲಿಕ್ಕೆ ಶುರು ಮಾಡಿ ಎಲ್ಲರ ಮನೆಗೆ ಹೋಗಿ ಹೇಳಲಿಕ್ಕೆ ಶುರು ಮಾಡಿದ್ರು. ಚುನಾವಣೆ ಸಂದರ್ಭದಲ್ಲಿ ನಮ್ಮ ಎಲ್ಲ ನಾಯಕರಿಗೆ ಏನಿತ್ತು ಅಂತ ಹೇಳಿದ್ರೆ, ನಾವು ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ತಂದು ಅಭಿವೃದ್ಧಿಯನ್ನ ಮಾಡಿದ್ದೀವಿ. ನಮ್ಮ ಜನರ ಕಷ್ಟಗಳಿಗೆ ನಾವು ಉತ್ತರವನ್ನು ಕೊಟ್ಟಿದ್ದೀವಿ. ಜನರು ನಮ್ಮ ಜೊತೆ ಇರ್ತಾರೆ ಅನ್ನೋದನ್ನ ನಮ್ಮ ನಾಯಕರುಗಳು ಮಾಡಿದ್ರು. ಆದ್ರೆ ಯಾವತ್ತು ಏನಾಗುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ಸಮಯದ ಮಟ್ಟಿಗೆ ಸುಳ್ಳಿನ ಮೇಲ್ಗೈ ಆಗುತ್ತೆ, ಪ್ರಚೋದನಕಾರಿಯ ಹೇಳಿಕೆಗಳ ಮೇಲ್ಗೈ ಆಗುತ್ತೆ. ಅದೇ ರೀತಿ ಚುನಾವಣೆಯ ಸಂದರ್ಭದಲ್ಲಿ ಸುಳ್ಳು ಮತ್ತು ಪ್ರಚೋದನಕಾರಿ ಮತ್ತು ಕೋಮವಾದದ ಮಾತುಗಳು ಜೋಮೆ ಮೇಲಾಗಿ ನಮ್ಮ ಪಕ್ಷದ ಸತ್ಯಗಳನ್ನು ಮರೆಮಾಚುತ್ತಾರೆ. ನಮ್ಮ 32 ಕ್ಷೇತ್ರಗಳಲ್ಲಿ 28 ಕ್ಷೇತ್ರಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಸೋಲ್ಬೇಕಾಗುತ್ತೆ.
ಕೇವಲ 4 ಜನ ಗೆಲ್ತಾರೆ. ಒಂದು ನಮ್ಮ ದಕ್ಷಿಣ ಕನ್ನಡದಿಂದ UT ಖಾದರ್ ಅವರು, ಇನ್ನೊಂದು ಚಿಕ್ಕಮಗಳೂರಿಂದ ರಾಜೇಗೌಡರು, ಇನ್ನೊಂದು ದೇಶಪಾಂಡೆ ಸಾಹೇಬರು. ಈ ರೀತಿ 3-4 ಜನ ಮಾತ್ರ ಗೆಲ್ತಾರೆ, ಮತ್ತೆಲ್ಲರೂ ಸೋಲ್ಬೇಕಾಗುತ್ತೆ. ಸಿದ್ದರಾಮಯ್ಯನವರ ಸರ್ಕಾರ ಸೋಲುತ್ತೆ. ಈಗ ನಾವು ಅದನ್ನ ಒಂದು ಪಾಠವಾಗಿ ಕಲ್ತ್ಕೊಂಡು, ಯಾಕೆ ಅಂತ ಹೇಳಿದ್ರೆ ಅವಾಗ ನಮ್ಮ ಸರ್ಕಾರ ಇತ್ತು, ಈಗ ನಮ್ಮ ಸರ್ಕಾರ ಇಲ್ಲ, ಅವರ ಸರ್ಕಾರ ಇದೆ. ಆದ್ರೆ ಮತ್ತು ಇಂಥ ಹೇಳಿಕೆಗಳನ್ನು ಅವ್ರು ಹೇಳ್ಬೋದು. ಪ್ರಚೋದನಕಾರಿ ಭಾವನಾತ್ಮಕ ಹೇಳಿಕೆಗಳಿಗೆ ನಾವು ಬಲಿಯಾಗಬಾರ್ದು ಅಂತ ಹೇಳಿ ಚುನಾವಣೆಗಿಂತ ಮುಂಚೆನೆ ಕೆಲವು ಪ್ರಮುಖ ಅಂಶಗಳನ್ನ ಇವತ್ತು ನಮ್ಮ ಪ್ರಜಾಧ್ವನಿ ಮತ್ತು ಕರಾವಳಿ ಪ್ರಜಾಧ್ವನಿಯ ಮೂಲಕ ನಮ್ಮ ನಾಯಕರುಗಳು ನಮಗೆ ಕೊಟ್ಟಿದ್ದಾರೆ. ನಮ್ಮ ಜವಾಬ್ದಾರಿ ಏನು? ಬಂದು ಇಲ್ಲಿ ಭಾಷಣವನ್ನು ಕೇಳಿ ಹೋಗುವಂಥದ್ದಲ್ಲ. ನಮ್ಮದು ಜವಾಬ್ದಾರಿ ಇವತ್ತು ಈ ಕಾಂಗ್ರೆಸ್ ಪಕ್ಷದ ಋಣವನ್ನು ತೀರಿಸುವಂತ ಒಂದು ಜವಾಬ್ದಾರಿ. ತಾವೆಲ್ಲರೂ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥವರು ಅಥವಾ ಗೆದ್ದಿರ್ಬೋದು, ಸೋತಿರ್ಬೋದು, ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಂತದ್ದವರು, ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರದಲ್ಲಿದ್ದಾಗ ಒಂದಲ್ಲ ಒಂದು ಉಪಕಾರವನ್ನು ಪಡೆದಂಥವರು. ಇವತ್ತು ನಮ್ಮ ಪಕ್ಷದ ಋಣವನ್ನು ನೀವು ಯಾವ ರೀತಿ ತೀರಿಸಬೇಕಂತ ಹೇಳಿದ್ರೆ, ನಮ್ಮ ಪಕ್ಷದ ಈ ಕೊಡುಗೆಗಳು ಏನಿದಾವೆ, ನಮ್ಮ ಪಕ್ಷ ಈ ಜನರಿಗೆ ಏನು ಮಾಡುತ್ತೆ ಅಂತ ಭರವಸೆಗಳನ್ನು ಇಟ್ಟಿದ್ದೀವಲ್ಲ, ಇದನ್ನು ಮನೆ ಮನೆಗೆ ಮುಟ್ಟಿಸಿ ಅವರ ಮನದಟ್ಟು ಮಾಡಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕುವಂತ ಕೆಲಸವನ್ನು ನೀವು ಮಾಡಬೇಕಾಗಿದೆ. ಇದು ನನ್ನ ಮನವಿ ಅಲ್ಲ, ಇದು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ, ನಮ್ಮ ನಾಯಕರಾದಂಥ ರಣದೀಪ್ ಸುರ್ಜೇವಾಲ್ ರವರ, ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯನವರ ಮನವಿ. ಅವರು ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ, ನಮಗೆ ಹೇಳಿದ್ದಾರೆ, ನೀವು ಇದನ್ನ ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಪಕ್ಷದ ನಾಯಕರನ್ನ ಕರೆದು ಹೇಳಬೇಕು, ಅವ್ರಿಗೆ ಹೇಳಬೇಕು ಇದು ನಮ್ಮ ಆದೇಶ, ನಮ್ಮ ಮನವಿ. ಅವ್ರ ಮನೆ ಮನೆಗೆ, ಬೂತ್ಗೆ, ಪಂಚಾಯತಿಗೆ ಹೋಗಿ ಇವತ್ತು ಗ್ಯಾರಂಟಿ ಕಾರ್ಡ್ ಅನ್ನ ಏನ್ ನಮಗೆ ಇವತ್ತು ಕೊಡ್ತಾ ಇದೀವಲ್ಲ, ಇದಕ್ಕೆ ಶಿವಕುಮಾರ್ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರ ಹಸ್ತಾಕ್ಷರ ಇದೆ. ಈ ಮನೆ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ ಅನ್ನ ಕೊಟ್ಟು ನಮ್ಮ ಪಕ್ಷ 24 ಮೇ 24 ಅಧಿಕಾರಕ್ಕೆ ಬರುತ್ತೆ, ಬಂದಾಗ ಈ ಕಾರ್ಯಕ್ರಮಗಳನ್ನು ನಿಮಗೆ ಕೊಡ್ತೀವಿ ಅನ್ನೋದನ್ನ ಮನದಟ್ಟು ಮಾಡಿ ಅವರ ಮನದಿಂದ ಮತವನ್ನ ನಮಗೆ ಹಾಕಿಸ್ಬೇಕು ಅಂತೇಳಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇರುವಂಥದ್ದು. ಬಂಧುಗಳೇ, ನಾನು ಮತ್ತು ಈ ನಾವು ಪ್ರಜಾಧ್ವನಿಯನ್ನ 3 ಭಾಗಗಳಾಗಿ ಮಾಡಿರುವಂಥದ್ದು. 1ನೇ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ದಕ್ಷಿಣ ಕರ್ನಾಟಕದಲ್ಲಿ, ಇನ್ನೊಂದನ್ನ ಸಿದ್ದರಾಮಯ್ಯನವರು, ಇನ್ನೊಂದನ್ನ ನಮ್ಮ ನಾಯಕರಾದಂಥ BK ಹರಿಪ್ರಸಾದ್ ಮತ್ತೆ ನಾನು ಈ ಕರಾವಳಿಯ ಜವಾಬ್ದಾರಿಯನ್ನ ತಗೊಂಡಿದ್ದೀವಿ. ಅವ್ರು ಬರಬೇಕಾಗಿತ್ತು ಹರಿಪ್ರಸಾದ್ ಸಾಹೇಬರು, ಆದ್ರೆ ರಾಹುಲ್ ಗಾಂಧಿ ಅವರು ನಾಳೆ ಬೆಳಗಾವಿಗೆ ಬರ್ತಾ ಇರೋ ಕಾರಣ ಅವರು ಬೆಳಗಾವಿಗೆ ಹೋಗಿದ್ದಾರೆ. ಆದ್ರೆ ಅವರು ಕೆಲವು ವಿಷಯಗಳನ್ನ ನನಗೆ ಹೇಳಿದ್ದಾರೆ ಅವರ ಪರವಾಗಿ. ಯಾಕೆಂತೇಳಿದ್ರೆ ನನ್ನ ಜವಾಬ್ದಾರಿ ಏನಿತ್ತು ಅಂತ ಹೇಳಿದ್ರೆ ಈ ಪ್ರಜಾಧ್ವನಿಯ ನಮ್ಮ ಪಕ್ಷದ ಹೇಳಿಕೆಗಳು, ಪ್ರಮುಖ ಕೊಡುಗೆಗಳು ಮತ್ತೆ ಕರಾವಳಿ ಪ್ರಜಾಧ್ವನಿಯ ಕೊಡುಗೆಗಳನ್ನ ಹೇಳುವಂಥದ್ದು. ಆದ್ರೆ ಹರಿಪ್ರಸಾದ್ ಅವರು ಕೆಲವು ವಿಷಯಗಳನ್ನ ಅವರ ಪರವಾಗಿ ನನಗೆ ಹೇಳಲಿಕ್ಕೆ ಹೇಳಿದ್ದಾರೆ. ಅದು ಯಾವ್ದಪ್ಪ ಅಂತ ಹೇಳಿದ್ರೆ, ಅತಿ ಮುಖ್ಯವಾಗಿ ಇವತ್ತು ಭಾರತೀಯ ಜನತಾ ಪಕ್ಷದವರು ಎಲ್ಲಾ ಜಾಗದಲ್ಲೂ ಕೇಳ್ತಾ ಇದ್ದಾರೆ, ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ, ನಿಮ್ಮ ಈ ಕಾಂಗ್ರೆಸ್ ಪಕ್ಷ ಜನರಿಗೆ ಏನ್ ಮಾಡಿದೆ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನ ನಾನು ಹೇಳೋದಲ್ಲ, ನೀವು ಹೇಳಬೇಕು, ಅವ್ರ ಹತ್ರ ಕೇಳಬೇಕು. 1947 ಹಿಂದೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ರಾಜಪ್ರಭುತ್ವ ಇತ್ತು. ರಾಜಪ್ರಭುತ್ವ ಅಂತ ಹೇಳಿದ್ರೆ ರಾಜನ ಮನೆಯಲ್ಲಿ, ರಾಣಿಯ ಹೊಟ್ಟೆಯಲ್ಲಿ ಯಾರು ಹುಟ್ಟುತ್ತಾನೋ ಅವನೇ ಮುಂದಿನ ರಾಜನಾಗ್ತಾ ಇದ್ದ. ಅವನು ಸರಿ ಇದನೋ ಸರಿ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವನೇ ರಾಜನಾಗ್ತಾ ಇದ್ದ. ರಾಜ್ಯ ಪದ್ಧತಿಯಲ್ಲಿ ಯಾರಿಗೂ ಸಮಾನತೆ ಇರಲಿಲ್ಲ. ರಾಜ್ಯ ಪದ್ಧತಿಯಲ್ಲಿ ಯಾರಿಗೂ ಯಾವುದನ್ನು ಕೇಳುವಂತ ಹಕ್ಕಿರಲಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ರಾಜ್ಯಪ್ರಭುತ್ವದಿಂದ ಪ್ರಜಾಪ್ರಭುತ್ವಕ್ಕೆ ತಂದಿದೆ. ಈ ಪ್ರಜಾಪ್ರಭುತ್ವದಲ್ಲಿ ನಮಗೆ ಸಂವಿಧಾನವನ್ನು ಬರೆದುಕೊಟ್ಟಿದೆ. ಈ ಸಂವಿಧಾನದ ಪ್ರಕಾರ ಇವತ್ತು ನಮಗೆ ಏನನ್ನು ಮಾಡುತ್ತೆ, ಏನನ್ನು ನಿಮ್ಮ ಪಕ್ಷ ಮಾಡಿದೆ ಅಂತ ಕೇಳ್ತಾ ಇದ್ದಾರಲ್ಲ, ಅವರಿಗೆ ನೀವು ಉತ್ತರವನ್ನು ಹೇಳಬೇಕು. ಒಬ್ಬ ಸಾಧಾರಣ ವ್ಯಕ್ತಿ ಅವರೇ ಹೇಳ್ತಿದ್ದಾಗೆ, ಹಿಂದುಳಿದಂಥವರು, ನಾನು ರೈಲ್ವೆ ಸ್ಟೇಷನ್ ಅಲ್ಲಿ ಚಾ ಮಾರ್ತಾ ಇದ್ದೆ, ಈಗ ನಾನು ಪ್ರಧಾನಮಂತ್ರಿ ಆಗಿದ್ದೀನಿ ಅಂತೇಳಿ.
ನಿಮ್ಮ ಪಕ್ಷದ ಒಬ್ಬ ಸಾಧಾರಣ ವ್ಯಕ್ತಿ ಚಾ ಮಾರುವಂತವನು ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಸಂವಿಧಾನ ಕಾರಣ ಅಂತ ನಾವೆಲ್ಲರೂ ಹೇಳ್ಬೇಕು ಅವ್ರಿಗೆ. ಅವ್ರು ಏನು ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ಉತ್ತರವನ್ನು ತಾವುಗಳು ಕೊಡಬೇಕು. ಸಂವಿಧಾನ ಬರೋದಕ್ಕಿಂತ ಮುಂಚೆ ಯಾರಿಗೂ ಸಮಾನತೆಯ ಹಕ್ಕಿರಲಿಲ್ಲ, ಯಾವ ಮಹಿಳೆಗೂ ಮತದಾನದ ಹಕ್ಕಿರಲಿಲ್ಲ, ಯಾರಿಗೂ ಶಿಕ್ಷಣದ ಹಕ್ಕಿರಲಿಲ್ಲ. ಆದರೆ ಸಂವಿಧಾನ ಬಂದ ಮೇಲೆ ಇವತ್ತು ನಾವೆಲ್ಲರೂ ಸಮಾನತೆ, ನಮಗೆಲ್ಲರಿಗೂ ಸ್ವಾತಂತ್ರ್ಯ ಇದೆ. ಯಾರು ಬೇಕಾದ್ರೂ ಏನನ್ನು ಬೇಕಾದ್ರೂ ಮಾತಾಡ್ಬೋದು, ಹೇಳ್ಬೋದು, ಎಲ್ಲದನ್ನ ನಮಗೆ ಈ ಸ್ವಾತಂತ್ರ್ಯದ ಹಕ್ಕನ್ನು ನಮಗೆ ಕೊಟ್ಟಿರುವಂಥದ್ದು ನಮ್ಮ ಪಕ್ಷ. 1947ರಲ್ಲಿ ನಮಗೆ ಅಧಿಕಾರ ಸಿಕ್ಕಂತ ನಮಗೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯ ಆದ ಸಂದರ್ಭದಲ್ಲಿ ಬರೀ 30 ಕೋಟಿ ಜನರಿದ್ವಿ ನಾವು. ಅರ್ಧದಷ್ಟು ಜನರಿಗೆ ಹೊಟ್ಟೆಗೆ ಮತ್ತೆ ಬಟ್ಟೆಗಿರ್ಲಿಲ್ಲ. ರೋಗ ರುಜಿನಗಳಿಂದ ನಾವು ಸಾಯ್ತಾ ಇದ್ವಿ. ಇವತ್ತು ನಾವು 140 ಕೋಟಿ ಜನರಾದ್ರೂ ಯಾರು ಹೊಟ್ಟೆಗಿಲ್ದೆ ಸಾಯ್ತಾ ಇಲ್ಲ, ಯಾರು ಬಟ್ಟೆಗಿಲ್ದೆ ಸಾಯ್ತಾ ಇಲ್ಲ. ಇದು ಕಾಂಗ್ರೆಸ್ ಪಕ್ಷದ ಸಾಧನೆ ಅನ್ನೋದನ್ನು ನಾವು ಅವ್ರಿಗೆ ಹೇಳಬೇಕು. ನಮ್ಮ ರಾಷ್ಟ್ರದ ನಾಯಕರುಗಳು ಆಗಿನ ಪ್ರಧಾನಮಂತ್ರಿ ಆದಂತ ಜವಾಹರ್ಲಾಲ್ ನೆಹರೂರನ್ನ ಇವತ್ತೊಂದು ಖಳನಾಯಕ ಎಂಬ ರೀತಿಯಲ್ಲಿ ಅವರು ಬಿಂಬಿಸ್ತಾ ಇದ್ದಾರೆ. ಆದ್ರೆ ಅವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಆದಂತ ಜವಾಹರ್ಲಾಲ್ ನೆಹರು ಅವರು ಸುಮಾರು 17 ವರ್ಷ ಪ್ರಧಾನಮಂತ್ರಿಗಳಾದ ಸಂದರ್ಭದಲ್ಲಿ ಅವರು ಏನೆಲ್ಲ ತಂದ್ರು? ಅವರ ಪಂಚವಾರ್ಷಿಕ ಯೋಜನೆಯನ್ನ ತಂದ್ರು. ಇವರ ತರ ಅಮೃತ ಕಾಲವನ್ನು ನೋಡ್ಲಿಲ್ಲ ಅಥವಾ ನಮಗೊಂದು ಅಧಿಕಾರ ಕೊಡಿ ಅಂತ ಕೇಳಲಿಲ್ಲ. ಅವರು ಪಂಚವಾರ್ಷಿಕ ಯೋಜನೆಗಳ ಮುಖಾಂತರ ಹಸಿರು ಕ್ರಾಂತಿಯನ್ನು ತಂದ್ರು. ಅಂದ್ರೆ ಹೊಟ್ಟೆಗಿಲ್ಲದವರಿಗೆ ಬೇಕಾಗುವಷ್ಟು ನಾವು ಇವತ್ತೇನಾದ್ರೂ ನಾವು ವ್ಯವಸಾಯ ಮಾಡಿ ಇವತ್ತು ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವತ್ತು ಜವಾಹರ್ಲಾಲ್ ನೆಹರು ತಂದಂತ ಹಸಿರು ಕ್ರಾಂತಿಗಳು. ಕೆಲಸಗಳು, ಜನ ಕೆಲಸ ಇಲ್ಲದೆ ಸಾಯ್ತಿದ್ದಂತ ಸಂದರ್ಭದಲ್ಲಿ ಕೈಗಾರಿಕೆಯನ್ನು ಮಾಡಿದ್ರು, ಕೈಗಾರಿಕರಣ ಮಾಡಿದ್ರು. 5 ವರ್ಷದಲ್ಲಿ ಸಾಕಷ್ಟು ಕೈಗಾರಿಕೆಗಳನ್ನ ಈ ದೇಶದ ಉದ್ದಗಲದಲ್ಲಿ ಶುರು ಮಾಡಿದ್ರು. ಇವತ್ತೇನು ಮೋದಿ ಅವರು ಒಂದೊಂದೇ ಮಾರ್ತಾ ಇದ್ದಾರಲ್ಲ, ಇದನ್ನ ಕೂಸಾದಂತ ಏರ್ಪೋರ್ಟ್ ಅನ್ನ ಇವತ್ತು ಅದಾನಿಗೆ ಮಾರಿದ್ದಾರೆ. ಇವತ್ತು ಬಿಜೆಪಿ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಏನಿತ್ತು, ಕಾಂಗ್ರೆಸ್ ಪಕ್ಷ ಏನಿತ್ತು ಅದನ್ನು ಮಾರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಅವರಿಗೆ ನಮ್ಮ ಮಂಗಳೂರಿನ ಏರ್ಪೋರ್ಟ್ ತೋರಿಸ್ಬೇಕು. ಇದನ್ನು 2014ರಿಂದ ಆಯ್ತಾ, ಅದಕ್ಕಿಂತ ನಂತರ ಆಯ್ತಾ? ಇವತ್ತು ನೀವು ಮಾರಿದಿರಲ್ಲ ಅದಾನಿದು ಏರ್ಪೋರ್ಟ್, ಅದಾನಿಗೆ ಅದು ಯಾರ್ದು ಅಂತ ನಾವು ಕೇಳಬೇಕು. ಕಾಂಗ್ರೆಸ್ ಪಕ್ಷ ನಮ್ಮ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಈ ದೇಶದಲ್ಲಿ 565 ರಾಜ್ಯರಿದ್ರು, 565 ರಾಜ್ಯಗಳಿದ್ರು. ರಾಜ್ಯಗಳು ಅಂತ ಹೇಳಿದ್ರೆ ಅವ್ರದ್ದು ಸ್ವಂತ ದೇಶ. 565 ಬಾವುಟಗಳಿತ್ತು. ಆದ್ರೆ ಇವತ್ತು 565 ರಾಜರನ್ನ ಸೇರಿಸಿ ಭಾರತ ದೇಶ ಒಂದೇ ಒಂದು ತ್ರಿವರ್ಣದ ಧ್ವಜ ಮಾಡಿದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಸಾವಿರಾರು ಜಾತಿ ಭಾಷೆಗಳು, ಹಲವಾರು ಬೇರೆ ಬೇರೆ ನಮ್ಮ ಧರ್ಮಗಳು, ಇವನ್ನೆಲ್ಲ ಒಗ್ಗೂಡಿಸಿ ಇವತ್ತು ಒಂದೇ ಬಾವುಟದಡಿಗೆ ಒಂದೇ ದೇಶದಡಿಗೆ ಇದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಪ್ರತಿಯೊಂದನ್ನು ಒಟ್ಟು ಮಾಡ್ತಾ ಇತ್ತು, ಯಾವುದನ್ನು ಹೊಡೆದಿದ್ದೇ ಇರಲಿಲ್ಲ. ಆದ್ರೆ ಇವರು ಬಂದಂತ ಅಧಿಕಾರಕ್ಕೆ ಬಂದಂತವರು ಜಾತಿಗಳ ನಡುವೆ, ಧರ್ಮಗಳ ನಡುವೆ, ರಾಜ್ಯಗಳ ನಡುವೆ ಇವತ್ತು ದ್ವೇಷವನ್ನ ವಿಷದ ಬೀಜವನ್ನ ಇವರು ಬಿತ್ತುತ್ತಾ ಇದ್ದಾರೆ. ಇದೆಲ್ಲ ಮಾಡ್ತಾ ಇರೋರು ಯಾರಪ್ಪ ಅಂತ ಹೇಳಿದ್ರೆ ನೀವೇ ಊಹಿಸಿ, ನೀವೇ ನೋಡಿ. 1947 ಹಿಂದೆ ಯಾವ ರೀತಿ ಇತ್ತು, 2014 ರೀತಿ ನಂತರ ಯಾವ ರೀತಿ ಇತ್ತು, ಇವತ್ತು ಏನಾಗಿದೆ, ಇದನ್ನೆಲ್ಲದನ್ನ ನಾವು ಬಿಜೆಪಿ ಅವರಿಗೆ ಉತ್ತರವನ್ನು ಕೊಡಬೇಕು. ನಾವು ಬರೇ ಚುನಾವಣೆಯ ಉದ್ದೇಶದಲ್ಲಿ ನಾವು ಬಂದಿಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತು ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾ ಇದೆ. ನಾನು ಇವತ್ತು ನಿಮ್ಮ ಕೈಗೆ ಈಗಾಗಲೇ ನಮ್ಮ ಪ್ರಣಾಳಿಕೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಏನ್ ಮಾಡ್ತೇವೆ, ಇನ್ನು 5 ವರ್ಷ ಏನ್ ಮಾಡ್ತೇವೆ ಅಂತ ಹೇಳಿ ಸ್ಪಷ್ಟವಾದ ಚಿತ್ರಣವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಎಲ್ಲಿ ತನಕ ಅಂತ ಹೇಳಿದ್ರೆ ಗ್ಯಾರಂಟಿ ಕಾರ್ಡ್ನಲ್ಲಿ ನಮ್ಮ ನಾಯಕರಾದ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಸಹಿ ಮಾಡಿ ನಿಮ್ಮ ಕೈ ಕೊಟ್ಟಿದ್ದಾರೆ. ಆದ್ರೆ ಎಂತ ದುರಾದೃಷ್ಟ ನೋಡಿ, ಅವರ ನಾಯಕರು ಏನನ್ನು ಮಾತಾಡ್ತಾ ಇದ್ದಾರೆ? ಯಾರಾದರೂ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾ ಇದ್ದಾರಾ? ಅವ್ರು ಏನ್ ಬಗ್ಗೆ ಮಾತಾಡ್ತಾ ಇದ್ದಾರೆ? ಲವ್ ಜಿಹಾದ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಜಾನ್ ಬಗ್ಗೆ ಮಾತಾಡ್ತಾ ಇದ್ದಾರೆ.
ಹಿಜಾಬ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ಒಂದು ವರ್ಗವನ್ನು ತುಳಿದು ಇನ್ನೊಂದು ವರ್ಗವನ್ನ ತುಷ್ಟೀಕರಣ ಮಾಡಿ ಇನ್ನೊಂದು ವರ್ಗಕ್ಕೆ ವಿಷದ ಬೀಜವನ್ನು ಬಿತ್ತುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅಭಿವೃದ್ಧಿಯಲ್ಲಿ ಏನನ್ನೂ ಸಾಧಿಸ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾದಾಗ ಈ ರೀತಿ ಧರ್ಮಗಳನ್ನು ಒಡೆಯುವಂಥದ್ದು. ಬಹುಶಃ ನಮ್ಮ ಖಾದರ್ ಅವರು ಬಹಳ ಚೆನ್ನಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡದೆ ಈ ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮ ಅಧ್ಯಕ್ಷರಿಗೂ, ಅವ್ರು ಹೇಳಿದ್ರು ಇಲ್ಲೆಲ್ಲ ಚೇರ್ ಹಾಕಿದ್ರು ಖಾದರ್ ಸಾಹೇಬ್ರೆ, ನಾನೆಲ್ಲ ತೆಗೆಸಿ ಒಂದೇ ಹೇಳಿದೆ. ಯಾಕೆಂದ್ರೆ ಖಾದರ್ ಅವರು ಹಿಂದೆ ತಿರುಗಿ ಎಲ್ಲ ಹೆಸರು ಹೇಳ್ತಾ ಇದ್ರು, ಆ ಹೆಸರನ್ನ ಅವ್ರು ಮುಂದೆ ನೋಡಿ ಹೇಳ್ಬಿಡ್ಲಿ ಅಂತೇಳಿ ಹಿಂದೆ ತೆಗೆಸಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಈ ಅವಕಾಶ ಮಾಡಿಕೊಟ್ಟಂತ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತೆಲ್ಲ ಇಲ್ಲಿಯ ನನ್ನ ಯುವಕ ಮಿತ್ರರಿಗೂ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನಾನು 2 ಮಾತನ್ನು ಮುಗಿಸಲಿ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಕ್ಷ. ನಮ್ಮನ್ನು ಉದ್ದೇಶಿಸಿ ಪ್ರಜಾಧ್ವನಿ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ಚಿತ್ರಣವನ್ನು ತಮ್ಮ ಮುಂದಿಟ್ಟಂತ ಸನ್ಮಾನ್ಯ ಮಂಜುನಾಥ್ ಭಂಡಾರಿ ಅವರಿಗೆ ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ, ಇವತ್ತು ನಮ್ಮ ಪಕ್ಷಕ್ಕೆ ಅನೇಕ ಬೇರೆ ಬೇರೆ ಪಕ್ಷಗಳಿಂದ ಅನೇಕ ಕಾರ್ಯಕರ್ತರು ಸೇರ್ಪಡೆ ಆಗ್ಲಿಕ್ಕೆ ಇದ್ದಾರೆ. ಅವರಲ್ಲಿ ತಲಪಾಡಿ ಗ್ರಾಮದಿಂದ ಅಸ್ಲಫ್ ಕೆಸಿ ರೋಡು ಅವರು SCPI ಜಿಲ್ಲಾ ಸಮಿತಿ ಸದಸ್ಯರು, ಅದೇ ರೀತಿ ಆದಿ ಅಬ್ದುಲ್ ಸತ್ತಾರ್ ಅಜ್ಜಿನಾಡಕ SCPI ಅವರು, ಅದೇ ರೀತಿ ಇರ್ಷದ್ ಶಾಂತಿನಗರ ಕೆಸಿ ರೋಡ್ SCPI ಅವರು, ರಿಯಾಜ್ ಕೆಸಿ ನಗರ, ಅಮಿತ್ ಪಂಜಾಳ, ರಿಜ್ವಾನ್ ಕೆಸಿ ನಗರ, ನೌಶಾದ್ ಪಿಲ್ಕೋರು, ಅದೇ ರೀತಿ ಕಿನ್ಯದಲ್ಲಿ SCPI ಬೆಂಬಲಿತ ಸದಸ್ಯೆ ಸಾಯಿನಾ ಇಸ್ಮಾಯಿಲ್ ರವರು, JDS ಮುಖಂಡರಾದಂತಹ ಕೆ ಅಬ್ದುಲ್ಲಾ ಉಕ್ಕುಂಡರ್ ಅವರು ಮತ್ತು ಬೆಂಬಲಿಗರು, ಅದೇ ರೀತಿ ಉಳ್ಳಾಳದಿಂದ ಹೈದರ್ ಜಿಲಾನಿ ಅವರು JDS ಇಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮುಂದಿನ ನಮ್ಮ ಕಾರ್ಯಕ್ರಮ ನಂತರ ಇವರು ಸೇರ್ಪಡೆ ಮಾಡಲಿಕ್ಕಿದ್ದಾರೆ ಎಲ್ಲ ನಾಯಕರುಗಳ ಸಮ್ಮುಖದಲ್ಲಿ. ಈಗ ನಮ್ಮನ್ನು ಉದ್ದೇಶಿಸಿ ನಮ್ಮ ಜಿಲ್ಲೆಯ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಸನ್ಮಾನ್ಯ ಭರತ್ ಮುಂಡೋಡಿ ಅವರು ಮಾತಾಡಬೇಕಾಗಿ ವಿನಂತಿಯನ್ನು ಮಾಡ್ತಾರೆ. ವಿಧಾನಸಭಾ ಕ್ಷೇತ್ರದ ಕರಾವಳಿ ಧ್ವನಿ ಸಮಾರಂಭದ ಉಪಸ್ಥಿತರಿರತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಉಳ್ಳಾಲ ಮಂಗಳೂರು ಕ್ಷೇತ್ರದ ಶಾಸಕರು, ಕರ್ನಾಟಕ ರಾಜ್ಯದ ವಿಧಾನಸಭೆಯ ಉಪನಾಯಕರು, ಸನ್ಮಿತ್ರರು ಆದಂತಹ UT ಖಾದರ್ ರವರೇ, ಈಗಾಗಲೇ ಕರಾವಳಿ ಧ್ವನಿಯ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ವಿವರಣೆಯನ್ನು ನೀಡಿರತಕ್ಕಂಥ ಮಂಜುನಾಥ್ ಭಂಡಾರಿಯವರೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಹರೀಶ್ ರವರೇ, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಸದಾಶಿವ ಉಳ್ಳಾಲ್ ರವರೇ, ಇಲ್ಲಿ ಸೇರಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಕಿರಿಯ ಬಂಧು ಭಗಿನಿಯರೇ, ನಾನು ಇಲ್ಲಿ ಹೆಚ್ಚು ಮಾತನಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ಸಿನ ಕರ್ಮಭೂಮಿ. ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸತಕ್ಕಂತಹ ಒಂದು ಕ್ಷೇತ್ರ ಅದು ಮಂಗಳೂರು ವಿಧಾನಸಭಾ ಕ್ಷೇತ್ರ. ಬಂಧುಗಳೇ, ನಾವು ಚುನಾವಣಾ ಕಣದಲ್ಲಿದ್ದೇವೆ. ನನ್ನನ್ನು ಕರ್ನಾಟಕ ರಾಜ್ಯದ ಮತ್ತು ಜಿಲ್ಲೆಯ ಎಲ್ಲ ಹಿರಿಯ ನಾಯಕರು ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ನಮ್ಮ ಉದ್ದೇಶ ಭಾರತೀಯ ಜನತಾ ಪಕ್ಷದ ಏನು ಅಪಪ್ರಚಾರಗಳಿದೆ, ಏನು ಸುಳ್ಳುಗಳಿವೆ, ಅವುಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ನಮ್ಮ ಪ್ರಚಾರ ವೈಖರಿಯಾಗಬೇಕಾಗ್ತದೆ. ನಮಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಬಹುಶಃ ಇವತ್ತು ನಾನು ಏನು ಮನವಿ ಮಾಡಬೇಕು ಅಂತ ಬಯಸಿದ್ನೋ ಅದನ್ನು ಬಹುಶಃ ಈಗ ಸದಾಶಿವ ಉಳ್ಳಾಲ್ ರವರು ಯಾರೆಲ್ಲ ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಿದಾಗ ನನಗೆ ಬಹಳ ಸಂತೋಷ ಆಯಿತು. ಬಹುತೇಕ ಜನ SDPI ಇಂದ ಕಾಂಗ್ರೆಸ್ ಕಡೆಗೆ ಬರ್ತಾರೆ ಅಂತ ಆದರೆ ಬಹುಶಃ ಅಲ್ಪಸಂಖ್ಯಾತ ಸಮುದಾಯದಲ್ಲಿ BJPಯನ್ನ ಯಾವುದೇ ಕಾರಣಕ್ಕೂ ಅಧಿಕಾರದಿಂದ ದೂರ ಇಡಬೇಕು ಅನ್ನತಕ್ಕಂಥ ಒಂದು ದೊಡ್ಡ ಸಂಕಲ್ಪವನ್ನ ತಾವೆಲ್ಲ ಮಾಡಿದ್ದೀರಿ ಅಂತ ಹೇಳೋದು ಬಹಳ ಸಂತೋಷದ ವಿಷಯ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷ, ಬಹುಶಃ ನಾನು ಸುಳ್ಯ ವಿಧಾನಸಭಾ ಕ್ಷೇತ್ರದಿಂದ ಬಂದವನು. ಸುಮಾರು 30-35 ವರ್ಷಗಳಿಂದ ಶಾಸಕರಿಲ್ಲ, ಲೋಕಸಭಾ ಸದಸ್ಯರಿಲ್ಲ, ಪಂಚಾಯತ್ ಮಟ್ಟದಲ್ಲಿ ಆಡಳಿತ ಇಲ್ಲ, ತಾಲೂಕು ಪಂಚಾಯತ್ ಇಲ್ಲ, ಜಿಲ್ಲಾ ಪಂಚಾಯತ್ ಇಲ್ಲ. ಇಂತಹ ಒಂದು
ತಾಲೂಕು ಸುಳ್ಯ ತಾಲೂಕು ಬಹುಶಃ RSSನ ಅದೊಂದು ರೀತಿಯ ಪ್ರಯೋಗಶಾಲೆಯಾಗಿ ತರತಕ್ಕಂಥ ಒಂದು ಕ್ಷೇತ್ರದಿಂದ ನಾನು ಬಂದಿದ್ದೇನೆ. ಅಲ್ಲಿ ಭಾರತೀಯ ಜನತಾ ಪಕ್ಷದವರು ಯಾವ ರೀತಿ ನಮ್ಮನ್ನ ಶೋಷಣೆ ಮಾಡ್ತಾರೆ ಅನ್ನತಕ್ಕಂಥ ಒಂದು ಅನುಭವದ ಮೇಲೆ ಬಂದಿದ್ದೇನೆ. ಬಹುಶಃ ಇವತ್ತು ಅಲ್ಪಸಂಖ್ಯಾತ ಬಂಧುಗಳು ಯೋಚನೆ ಮಾಡಬೇಕು. ಅವರ ಮೂಲ ಉದ್ದೇಶನೇ ಬಹುಶಃ ಈ ದೇಶದಲ್ಲಿ ಅಶಾಂತಿಯನ್ನ ನಿರ್ಮಾಣ ಮಾಡಿ ಕೋಮು ಭಾವನೆಯನ್ನ ಕೆರಳಿಸಿ ನಾವೇನು ಸೌಹಾರ್ದಯುತವಾಗಿ ಒಂದು ಬದುಕ್ತಾ ಇದ್ದೇವೆ, ಆ ಸೌಹಾರ್ದಯುತವಾದ ಬದುಕಿಗೆ ಬೆಂಕಿಯನ್ನು ಹಚ್ಚತಕ್ಕಂಥ ಕೆಲಸವನ್ನ ಇವತ್ತು ಅವರು ಮಾಡ್ತಾ ಇದ್ದಾರೆ. ಬಹುಶಃ ನೇಪಾಳದ ಮುಖ್ಯ ಜಸ್ಟಿಸ್ ಅವರು ಮೊನ್ನೆ ಒಂದು ಮಾತನ್ನ ಹೇಳಿದರು. ಅವರ ಭಾಷಣದ ಒಂದು ತುಣುಕನ್ನ ನಾನು ನೋಡಿದೆ. ಅವರು ಹೇಳ್ತಾರೆ 2047ನೇ ಇಸವಿಯ ಅಂದಾಜಿಗೆ ಭಾರತ ದೇಶದಲ್ಲಿ ಸಂವಿಧಾನವನ್ನು ಹಾಗೆ ಇರಿಸಿ ಕೋರ್ಟ್ಗಳ ಮೂಲಕ, ಸುಪ್ರೀಂ ಕೋರ್ಟಿನ ಮೂಲಕ ಕೆಲವು ಆದೇಶಗಳನ್ನ, ಜಡ್ಜ್ಮೆಂಟ್ಗಳನ್ನ ಮಾಡಿಸಿ ಸಂಪೂರ್ಣವಾಗಿ ಈ ರಾಷ್ಟ್ರವನ್ನ ಒಂದು ರೀತಿ ಹಿಂದೂ ರಾಷ್ಟ್ರವಾಗಿ ಪರಿವರ್ತನೆ ಮಾಡತಕ್ಕಂಥ ಪಿತೂರಿ ಇವತ್ತು ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ ಅಂತ ಹೇಳುವುದನ್ನ ನೇಪಾಳದ ಚೀಫ್ ಜಸ್ಟಿಸ್ ಅವರು ಹೇಳ್ತಾ ಇದ್ದಾರೆ. ಬಹುಶಃ ಇದನ್ನು ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಇವರ ಯೋಜನೆ ಮತ್ತು ಯೋಚನೆ ಯಾವ ರೀತಿ ಇದೆ ಅಂತ ಹೇಳುವುದನ್ನ ತಾವೆಲ್ಲರೂ ಗಮನದಲ್ಲಿಟ್ಟು ಮುಂದಿನ ಈ ಚುನಾವಣೆ ಇದೆ, ಇದು ನಾನು ಹೇಳೋದಾದ್ರೆ ಇದೊಂದು ಯುದ್ಧರಂಗ ಇದ್ದ ಹಾಗೆ. ಈ ಯುದ್ಧರಂಗದಲ್ಲಿ ನಾವು ಜಯಿಸಬೇಕು. ನಾವು ಜಯಿಸಬೇಕಾದ್ರೆ ನಮ್ಮಲ್ಲಿ ಏನು ಆಯುಧ ಇದೆ ಅಂತ ನೋಡೋದಲ್ಲ, ವಿರೋಧ ಪಕ್ಷದವರ ಹತ್ರ ಯಾವ ಆಯುಧ ಇದೆ ಅಂತ ಹೇಳಿ ನೋಡಿ ಆಯುಧಕ್ಕೆ ಸರಿಯಾದಂತಹ ಪ್ರತಿ ಆಯುಧವನ್ನ ನಾವು ತೋರಿಸಿದಾಗ ಮಾತ್ರ ಈ ಒಂದು ಚುನಾವಣೆಯಲ್ಲಿ, ಈ ಯುದ್ಧದಲ್ಲಿ ಗೆಲ್ಲಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಬಹುಶಃ ನಾವೆಲ್ಲ ಒಂದಾಗಿ ಒಟ್ಟಾಗಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೋಸ್ಕರ ಶ್ರಮಿಸೋಣ. ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಯಾವಾಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮೈ ಕೊಡವಿ ಎದ್ದು ನಿಲ್ಲುತ್ತಾರ, ಆಗ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಲಿಕ್ಕೆ ಯಾವುದೇ ಪಕ್ಷಕ್ಕೂ ಸಾಧ್ಯ ಇಲ್ಲ ಅಂತ ಹೇಳತಕ್ಕಂಥ ಮಾತನ್ನ ಹೇಳಿ ಈ ಒಂದು ಸಂದರ್ಭದಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಂತಹ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ ಮತ್ತು ಅತ್ಯಂತ ತಾಳ್ಮೆಯಿಂದ 4 ಮಾತುಗಳನ್ನು ಕೇಳಿದ ತಮಗೆಲ್ಲರಿಗೆ ಹೃದಯ ಸ್ಪರ್ಶಿ ವಂದನೆಯನ್ನು ಸಲ್ಲಿಸಿದ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದೆ. ಕರಾವಳಿ ಪ್ರಜಾಧ್ವನಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂತಹ ಎಲ್ಲ ನನ್ನ ಪ್ರೀತಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ, ಈಗಾಗಲೇ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದಂತಹ ಮಂಜುನಾಥ್ ಭಂಡಾರಿ ಅವರೇ, ಭರತ್ ಬಂಡೋಡಿ ಅವರೇ, ಅಧ್ಯಕ್ಷರಾಗಿರುವಂತಹ ಹರೀಶ್ ಕುಮಾರ್ ಅವರೇ, ನಮ್ಮೆಲ್ಲರ ಪ್ರೀತಿಯ UT ಖಾದರ್ ಅವರೇ, ದಯವಿಟ್ಟು ಎಲ್ಲರೂ ಒಂದು ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಜೈಕಾರವನ್ನ ಹಾಕಬೇಕು. ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ. ಇನ್ನಷ್ಟು ಜೋರಾಗಿ, ಸ್ವಲ್ಪ ಶಕ್ತಿಯುತವಾಗಿ ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ, ಕಾಂಗ್ರೆಸ್ ಪಾರ್ಟಿ ಕಿ. ನನ್ನ ಬಂಧುಗಳೇ, ಚುನಾವಣೆಯ ಕಾವು ದಿನ ದಿನ ಏರ್ತಾ ಇದೆ. ಇನ್ನೇನು 1-2 ದಿನದಲ್ಲಿ ಅಭ್ಯರ್ಥಿಗಳ ಪಟ್ಟಿ ಹೊರಗೆ ಬರ್ತದೆ. ಕರ್ನಾಟಕದ ಈ ವಿಧಾನಸಭಾ ಚುನಾವಣೆ ಇಡೀ ದೇಶದ ಜನ ಕರ್ನಾಟಕದತ್ತ ನೋಡ್ತಾ ಇದ್ದಾರೆ. ಈ ಕರ್ನಾಟಕದ 23ರ ಚುನಾವಣೆ 2024ರ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿಯಾಗಿ ಪ್ರತಿಬಿಂಬಿಸಲ್ಪಡ್ತಾ ಇದೆ. ಬಂಧುಗಳೇ, ಎಲ್ಲ ಸಮೀಕ್ಷೆಗಳು, ಎಲ್ಲ ಪಕ್ಷದ ಸಮೀಕ್ಷೆಗಳು ಹೇಳುವ ಪ್ರಕಾರ 2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಎಂಬ ವಿಶೇಷವಾದ ಸರ್ವೆಯ ಮಾಹಿತಿ ನಮಗೆ ಸಿಗ್ತಾ ಇದೆ. ಬಿಜೆಪಿಯನ್ನ 50-60 ಸೀಟ್ಗಳಿಗೆ ಕಟ್ಟಿ ಹಾಕಲಿಕ್ಕೆ ಜನ ಕಂಕಣಬದ್ಧರಾಗಿದ್ದಾರೆ. ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇರುವುದಷ್ಟೇ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದ ಪಕ್ಷ ಇದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಇರುವಂತಹ ಒಂದೇ ಒಂದು ವ್ಯತ್ಯಾಸವನ್ನು ನೋಡಿ, ನಾಯಕರ ಬಲಿದಾನದ ಮುಖಾಂತರ ದೇಶವನ್ನ ಕಟ್ಟಿದಂತ ಇತಿಹಾಸ ಇರುವಂತಹದ್ದು ಅದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ. ಆದರೆ
ಆದರೆ ಕಾರ್ಯಕರ್ತರ ಬಲಿದಾನದಿಂದ ಪಕ್ಷವನ್ನ ಕಟ್ಟಿದಂತ ಕೀರ್ತಿ ಅದು ಭಾರತೀಯ ಜನತಾ ಪಕ್ಷಕ್ಕೆ ಸಲ್ತದೆ. ಯೋಚನೆ ಮಾಡಿ ನೀವು, ನಮ್ಮ ಬೆಂಗಳೂರು ಕ್ಷೇತ್ರದ ಸುತ್ತಮುತ್ತಲಿರುವಂತಹ 2-3 ಕ್ಷೇತ್ರಗಳಲ್ಲಿ ಮೂಡಬಿದ್ರೆ ಕ್ಷೇತ್ರ ಇತ್ತು, ಚರಿತ್ರೆಯಲ್ಲಿ ಬಿಜೆಪಿ ಬಂದಿರಲಿಲ್ಲ, ಆದರೆ ಒಬ್ಬ ಬಿಜೆಪಿ ಕಾರ್ಯಕರ್ತರ ಕೊಲೆ ಆಯಿತು. ಆದರೆ ಮುಂದಿನ ಚುನಾವಣೆಯಲ್ಲಿ ಆ ಬಿಜೆಪಿಯ ಕಾರ್ಯಕರ್ತರ ಬಲಿದಾನವನ್ನ ಮುಂದಿಟ್ಟುಕೊಂಡು ಪಕ್ಷವನ್ನ ಕಟ್ಟಿದ್ರು ಬಿಜೆಪಿಯವರು. ಮಂಗಳೂರು ಉತ್ತರದಲ್ಲಿ ಒಬ್ಬ ಬಿಜೆಪಿ ಕಾರ್ಯಕರ್ತರನ್ನ ಕೊಲೆಯಿಂದಾಗಿ ಪಕ್ಷವನ್ನ ಕಟ್ಟಿದ್ರು ಬಿಜೆಪಿಯವರು. ಬಂಟ್ವಾಳದಲ್ಲಿ ಶರತ್ ಮಡಿವಾಳ ಎಂಬ ಬಿಜೆಪಿ ಕಾರ್ಯಕರ್ತನ ಕೊಲೆಯಿಂದಾಗಿ ಪಕ್ಷವನ್ನ ಕಟ್ಟಿದರು. ಅದಕ್ಕಾಗಿ ನಾನು ಹೇಳಿದೆ, ನಾಯಕರ ಬಲಿದಾನದಿಂದ ದೇಶವನ್ನ ಕಟ್ಟಿದಂತ ಇತಿಹಾಸ ಕಾಂಗ್ರೆಸ್ಗಿದೆ. ಬಿಜೆಪಿ ಕಾರ್ಯಕರ್ತರ ಬಲಿದಾನದಿಂದ ಪಕ್ಷವನ್ನ ಕಟ್ಟಿದಂತದ್ದು ಬಿಜೆಪಿ ಹೇಳ್ತಾ ಇದೆ. ಬಂಧುಗಳೇ, ಇವತ್ತು ಪ್ರಜಾಧ್ವನಿ ಮುಖಾಂತರ ನಾವೆಲ್ಲ ಹೊರಟಿರೋದು ಒಂದೇ ಒಂದು ಕಾರ್ಯಕ್ಕೆ. ನಾವು ಯಾರನ್ನೂ ದೂರಬೇಕಾಗಿಲ್ಲ, ಯಾರನ್ನೂ ತೇಳ್ಬೇಕಾಗಿಲ್ಲ. ಮೋದಿಯ ಬಗ್ಗೆಯೂ ಮಾತಾಡಬೇಡಿ, ಬಿಜೆಪಿಯ ಬಗ್ಗೆಯೂ ಮಾತಾಡಬೇಡಿ. ಆದರೆ ಒಂದು ಹೇಳ್ತೇನೆ, ನಮ್ಮ ಹತ್ರ ಇವತ್ತು ಯುದ್ಧ ರಂಗದಲ್ಲಿ ಒಂದು ಒಳ್ಳೆಯ ಅಸ್ತ್ರವನ್ನು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಯೋಚನೆ ಮಾಡಿ, ಪ್ರತಿಯೊಬ್ಬರು ಕಾಂಗ್ರೆಸ್ನ ಕಾರ್ಯಕರ್ತರು ಹೋಗಿ ಮನೆ ಎದುರುಗಡೆ ಮಾತಾಡುವಂತಾಗಬೇಕು. ಧೈರ್ಯದಿಂದ ಮಾತಾಡಿ. ನಿಮ್ಮ ಹತ್ರ ಬಲವಾದ ಒಂದು ಅಸ್ತ್ರ ಇದೆ ಈ ಯುದ್ಧದಲ್ಲಿ, ಈ ಕೊಟ್ಟಂತ ಅಸ್ತ್ರ. ಪ್ರತಿಯೊಬ್ಬರು ನಿಮ್ಮ ಮನೆ ಸುತ್ತಮುತ್ತಲಿನ ಪ್ರತಿಯೊಬ್ಬರ ಹತ್ರ ಮಂದಿರವಾಗಿ 2023ರಲ್ಲಿ ಮೇ 24ನೇ ತಾರೀಕಿನಂದು ಕಾಂಗ್ರೆಸ್ ಪಕ್ಷ ಕರ್ನಾಟಕದ ಆಡಳಿತಕ್ಕೆ ಬರ್ತದೆ. ಆಡಳಿತಕ್ಕೆ ಬಂದೆ ಮರುದಿನದಿಂದ ಮತ್ತೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬರ ಮನೆಗೆ 200 ಯೂನಿಟ್ ಕರೆಂಟ್ ಫ್ರೀ ಆಗಿ ಕೊಡ್ತಾರೆ. 1,500 ರೂಪಾಯಿವರೆಗೆ ಪ್ರತಿ ಮನೆಯ ಕರೆಂಟ್ ಬಿಲ್ಲು ಅದು ಫ್ರೀ ಆಗಿರ್ತದೆ. ಇನ್ನು ಯಾವತ್ತೂ ಸಹ ನಿಮ್ಮ ಮನೆ ಬಾಗಿಲಿಗೆ ಲೈನ್ ಮ್ಯಾನ್ ಬರ್ಲಿಕ್ಕಿಲ್ಲ. ಇನ್ನು ಯಾವತ್ತೂ ಸಹ ನಿಮ್ಮ ಮನೆಯಿಂದ ಬಂದು ಕರೆಂಟ್ ನ ಫ್ಯೂಸ್ ತಗೊಂಡು ಹೋಗ್ಲಿಕ್ಕಿಲ್ಲ. ಈ ಬದ್ಧತೆಯನ್ನು ಕೊಡಿ ನೀವು. ಈಗ ನನ್ನ ಸ್ನೇಹಿತರೆ, ನೀವು ಯೋಚನೆ ಮಾಡಿ, ಬೆಲೆ ಏರಿಕೆಯ ಬಗ್ಗೆ ಮಾತಾಡಿದರು. 1965ರಲ್ಲಿ ಈ ದೇಶಕ್ಕೆ ಗ್ಯಾಸ್ ಸಿಲಿಂಡರ್ ಬಂತು. 1965ಕ್ಕೆ ಈ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಬಂದಾಗ ಒಂದು ಸಿಲಿಂಡರ್ ಗ್ಯಾಸಿನ ಬೆಲೆ ಎಷ್ಟಿತ್ತು ಗೊತ್ತಾ ನಿಮಗೆ? 80 ರೂಪಾಯಿ ಇತ್ತು. 2014ರವರೆಗೆ 50 ವರ್ಷಗಳಲ್ಲಿ 80 ರೂಪಾಯಿ ಇದ್ದಂತ ಗ್ಯಾಸಿನ ಸಿಲಿಂಡರ್ ಬೆಲೆ 414 ರೂಪಾಯಿಗೆ ಹೋಯ್ತು. 2014ರಲ್ಲಿ 414 ರೂಪಾಯಿ ಕೊಟ್ಟು ಗ್ಯಾಸ್ ತಗೊಂಡಾಗ ನಿಮ್ಮೆಲ್ಲರ ಖಾತೆಗೆ UPA ಸರ್ಕಾರದಿಂದ ಬರ್ತಾ ಇತ್ತು 115 ರೂಪಾಯಿ ಸಬ್ಸಿಡಿ ಹಣ. ಬರೇ 300 ರೂಪಾಯಿಗೆ ನಮಗೆ 300 ರೂಪಾಯಿಗೆ ನಾವು ಗ್ಯಾಸ್ ಸಿಲಿಂಡರ್ ತಗೊಂಡು ಹೋಗ್ತಾ ಇದ್ದೀವಿ. 2014ರಲ್ಲಿ ನರೇಂದ್ರ ಮೋದಿ ಬಂದು ನಿಮ್ಮ ಹತ್ರ ಹೇಳ್ತಾರೆ, ಎಲ್ಲರೂ ಮತದಾನ ಮಾಡುವುದಕ್ಕೆ ಮೊದಲು ಎಲ್ಲರೂ ನಿಮ್ಮ ಮನೆಯಲ್ಲಿರುವಂತಹ ಗ್ಯಾಸ್ ಸಿಲಿಂಡರ್ಗೆ ನಮಸ್ಕಾರ ಮಾಡಿ ಹೋಗಿ ಕಮಲಕ್ಕೆ ಒತ್ತಿ ಅಂತ. ಎಲ್ಲರೂ ಹೋಗಿ ಕಮಲಕ್ಕೆ ಒತ್ತಿದ್ರು. 2014 ನಂತರ 2023 ಈ 9 ವರ್ಷಗಳಲ್ಲಿ ಒಂದು ಸಿಲಿಂಡರ್ನ ಬೆಲೆ 1,150 ರೂಪಾಯಿ ಆಗಿದೆ. 50 ವರ್ಷಗಳಲ್ಲಿ ಕಾಂಗ್ರೆಸ್ ಇದ್ದಾಗ 80 ರೂಪಾಯಿ ಇದ್ದ ಗ್ಯಾಸ್ 414 ಆದ್ರೆ 2014 9 ವರ್ಷಗಳಲ್ಲಿ 700 ರೂಪಾಯಿಗಿಂತಲೂ ಹೆಚ್ಚು ಮಾಡಿ ಬಡವರ ಹೊಟ್ಟೆಯನ್ನ ಹೊಡೆದದ್ದು ಬಿಜೆಪಿ ಸರ್ಕಾರ ಅಂತ ಹೇಳಿಬಿಡಿ ನೀವು. 2050 ಅದೇ ಚುನಾವಣೆ ಬರ್ತಾ ಇದೆ. ನರೇಂದ್ರ ಮೋದಿ ಅವ್ರದ್ದು ನಾವು ಹೇಳಲಿಕ್ಕಿದೆ, ಈ ಬಾರಿ ಮತದಾನಕ್ಕೆ ಹೋಗುವಾಗ ಅದೇ ಗ್ಯಾಸ್ ಸಿಲಿಂಡರ್ಗೆ ಕೈ ಮುಗಿತಾ ಇದ್ದೀವಿ. 1,150 ರೂಪಾಯಿ ಮಾಡಿದ್ರಲ್ಲ, ಮತ್ತೆ 500 ರೂಪಾಯಿ ಗ್ಯಾಸ್ ಸಿಲಿಂಡರ್ಗೆ ಕಾಂಗ್ರೆಸ್ಗೆ ಬರ್ತದೆ, ಸರ್ಕಾರ ಬರ್ತದೆ. 500 ರೂಪಾಯಿಗೆ ಗ್ಯಾಸ್ ತಗೊಳ್ಳೋ ಪರಿಸ್ಥಿತಿ ಬರ್ತದೆ. ನಳಿನ್ ಕುಮಾರ್ ಕಟೀಲ್ರೆ 3 ಬಾರಿ MP ಆಗಿದ್ದೀರಿ, ಈ ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿದ್ದೀರಿ. ನಿಮ್ಮ ಬಾಯಲ್ಲಿ ಬರುವಂತಹ ಮಾತುಗಳು ಅದು ಶೋಭೆ ತರುವಂತದ್ದಲ್ಲ, ನೆನಪಿಟ್ಟುಕೊಳ್ಳಿ. ಇಲ್ಲಿ 5 ವರ್ಷಗಳಲ್ಲಿ ಮಾಡಿದ ಅಭಿವೃದ್ಧಿಯನ್ನು ಮುಂದಿಟ್ಟು ಮತ ಕೇಳಬೇಕಾದ ನಳಿನ್ ಕುಮಾರ್ ಕಟೀಲ್ ಅಲ್ಲಿ ಮಾತಾಡ್ತಾರೆ, ಈ ಚುನಾವಣೆ
ಈ ಚುನಾವಣೆ ಅಂತ ಹೇಳಿದ್ರೆ ಇದು ಟಿಪ್ಪು ಸುಲ್ತಾನ್ ಮತ್ತು ಸಾವರ್ಕರ್ ನಡುವಿನ ಚುನಾವಣೆ ಅಂತ ಹೇಳ್ತಾರೆ. ಯೋಗ್ಯತೆ ಇಲ್ಲದ ಅನಿಲ್ ಕುಮಾರ್ ಕಟೀಲ್ರೆ, ಒಂದು ನಿಮ್ಮ ಸಾಧನೆಗಳನ್ನು ಮುಂದಿಟ್ಟು ಮಾತಾಡಿ. 200-300 ವರ್ಷಗಳ ಹಿಂದೆ ಸತ್ತು ಹೋದಂತಹ ಟಿಪ್ಪು ಸುಲ್ತಾನ್ ಇರ್ಬೋದು, ಸಾವರ್ಕರ್ ಇರ್ಬೋದು, ಇವರ ಹೆಸರನ್ನು ಮುಂದಿಟ್ಟುಕೊಂಡು ಚುನಾವಣೆಗೆ ಕೇಳಲಿಕ್ಕೆ ನಿಮಗೆ ಯಾವ ಯೋಗ್ಯತೆ ಇದೆ ಅಂತ ನಾನು ಕೇಳ್ತಾ ಇದ್ದೇನೆ. ಅನಿಲ್ ಕುಮಾರ್ ಕಟೀಲ್ ಸ್ವಲ್ಪ ಯೋಚನೆ ಮಾಡಿ ಬಂಧುಗಳ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಾಡಿನ 2023 ಚುನಾವಣೆಗೆ ಇನ್ನೇನು 1-2 ತಿಂಗಳೊಳಗೆ ಚುನಾವಣೆ ಬರ್ತಾ ಇದೆ. ಮೇ ಮೊದಲ ವಾರದಲ್ಲಿ ನಡೆಯುವಂತಹ ಚುನಾವಣೆ ಇರಬಹುದು. ನಾವೆಲ್ಲ ಕಟಿಬದ್ಧರಾಗೋಣ. ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರ್ತದೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲರ ಪ್ರೀತಿಯ ಯುಟಿ ಖಾದರ್ರನ್ನ ಬಹುಮತದ ಗೆಲ್ಲಿಸುವ ಮುಖಾಂತರವಾಗಿ ಕಾಂಗ್ರೆಸ್ನ ದಿಗ್ವಿಜಯವನ್ನ ಮತ್ತೆ ಚರ್ಚೆಗೆ ಸಮರ್ಪಿಸುವಂತ ಹೇಳಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉಳ್ಳಾಲ ಬ್ಲಾಕ್ ಮಟ್ಟದ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಜಿಲ್ಲಾ ಅಧ್ಯಕ್ಷ ಹರೀಶ್ ಕುಮಾರ್ ಅವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಿಮ್ಗೆಲ್ಲರಿಗೂ ಕೂಡ ದಿಕ್ಸೂಚಿ ಸಂಧಿ ನೀಡಿದಂತಹ ವಿಧಾನ ಪರಿಷತ್ ಸದಸ್ಯರು, ನಮ್ಮ ಹಿರಿಯ ನಾಯಕರು ಹಾಗೂ ಈ ಪ್ರಜಾಧ್ವನಿಯ ಸಹ ಸಂಚಾಲಕರಾಗಿರುವಂತಹ ಮಂಜುನಾಥ್ ಮಡಾಜಿ ಅವರೇ, ನಮಗೆ ಉಪಸ್ಥಿತಿರುವಂತಹ ಪ್ರಚಾರ ಸಮಿತಿ ಅಧ್ಯಕ್ಷ ಅಂತ ಭರತ್ ಮುಂಡೋಡಿರವರೇ, ಲಾರೆನ್ಸ್ ಅವರೇ, ಬ್ಲಾಕ್ ಅಧ್ಯಕ್ಷ ಅಂತ ತಾಶ್ ಉಲ್ಲಾಲ್ ಅವರೇ, ನಮ್ಮ ಬ್ಲಾಕಿನ ಎಲ್ಲ ಘಟಕಗಳ ಅಧ್ಯಕ್ಷರೇ, ನನ್ನ ಬ್ಲಾಕ್ ವ್ಯಾಪ್ತಿಯ ಎಲ್ಲ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸದಸ್ಯರುಗಳೇ, ಈಗಿರುವ ಅಧ್ಯಕ್ಷರು ಮತ್ತು ಸದಸ್ಯರುಗಳೇ, ಬೂತ್ ಮಟ್ಟದ ಕಾರ್ಯಕರ್ತರೇ ಹಾಗೂ ನಮ್ಮ ಪಕ್ಷ ವಿಧಾನದ ಸದಸ್ಯರೇ, ಖಂಡಿತವಾಗಿ ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. 2-3 ಮೈಕ್ ಚೇಂಜ್ ಮಾಡುವಾಗ ಎನಿಸಿದ್ದೀವಿ ಏನೋ ದೊಡ್ಡ ಭಾಷಣ ಇದೆ ಅಂತೇಳಿ. ಖಂಡಿತವಾಗಿ ಭಾಷಣಕ್ಕೆ ನಾನು ಆಗಿಂದಾಗಿ ನಿಮ್ಮ ಜೊತೆ ಮಾತಾಡ್ತಾ ಇರ್ತೇನೆ. ಎಲ್ಲ ಕಾರ್ಯಕರ್ತ ಯಾರು ಬಂದಿದ್ದೀರಿ, ನಾನು ನಿಮ್ಗೆಲ್ಲರ ಪರವಾಗಿ ಕೃತಜ್ಞತೆ ನಾನು ಇವತ್ತು ಸಲ್ಲಿಸುವಂಥದ್ದು. ಬಹುಶಃ ಇವತ್ತು ನಿಮಗೆ ಬೇರೆ ಬೇರೆ ಕಾರ್ಯಕ್ರಮ, ಇವತ್ತು ಎಲ್ಲ ಧರ್ಮದವರ ಅತ್ಯುತ್ತಮವಾದ ದಿವಸ, ಇನ್ನಿತರ ಮದುವೆ ಕಾರ್ಯಕ್ರಮಗಳು, ಉರುಸ್ ಕಾರ್ಯಕ್ರಮ ಕ್ಷೇತ್ರವಿದ್ದು ಕೂಡ ಪಕ್ಷದ ಮೇಲೆ ಪ್ರೀತಿ ಇಟ್ಟು ತಮ್ಮ ಕೆಲಸವನ್ನು ಬದಿಗಿಟ್ಟುಕೊಂಡು ತಾವು ಪಕ್ಷ ಕೊಟ್ಟಂತಹ ಸಮಯ ಮತ್ತು ನಮ್ಮ ಪ್ರಾಮಾಣಿಕತೆ ಅದು ಮಂಗಳೂರಿನಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಚುನಾವಣೆ ಬಹಳ ಹತ್ತಿರ ಬರ್ತಾ ಇದೆ. ಬಂದಾಗ ನಾವೆಲ್ಲ ಬಹಳಷ್ಟು ಜಾಗೃತರಾಗಿರ್ಬೇಕು. ಯಾಕೆಂತ ಹೇಳಿದ್ರೆ ಚುನಾವಣೆ ಒಂದು ದಸರಾ ಇದ್ದಾಗೆ. ದಸರಾ ಬರೋ ಸಂದರ್ಭದಲ್ಲಿ ಬೇರೆ ಬೇರೆ ವೇಷ ಹಾಕಿಕೊಂಡು ಹುಲಿಗಳು ಇಲಿಗಳು ಎಲ್ಲ ಮುಗಿದ ನಂತರ ಪೈಂಡ್ ತಗೊಂಡು ಹೋಗುವಂತ ಪರಿಸ್ಥಿತಿ ಇದೆ. ಆದ ಕಾರಣ ಈ ಚುನಾವಣೆ ಬರೋ ಕೂಡ ಬೇರೆ 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 ರಂಗ ಹಾಕಿಕೊಂಡು ಬರುವಂತ ವಿಚಾರ ಇವತ್ತು ನಾವೆಲ್ಲ ನೋಡ್ಲಿಕ್ಕೆ ಇದ್ದೇವೆ. ಇದರ ಬಗ್ಗೆ ನಾವೆಲ್ಲರೂ ಕೂಡ ಬೂತ್ ಮಟ್ಟದ ಜನಸಾಮಾನ್ಯರಿಗೆ ಜನಜಾಗೃತಿ ಮೂಡಿಸುವಂತ ಕೆಲಸ ಅದು ಪ್ರತಿಯೊಬ್ಬರನ್ನು ಕೂಡ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ BR ಅಂಬೇಡ್ಕರ್ ಸಂವಿಧಾನಕ್ಕೆ ಅನುಗುಣವಾಗಿ ಬರುವಂತ ಸರ್ವ ಧರ್ಮದವರನ್ನು ಸರ್ವವನ್ನು ಪ್ರೀತಿಸಿ ಅಭಿವೃದ್ಧಿ ಮಾಡುವಂತಹ ಸರ್ಕಾರವನ್ನು ತರುವುದು ಅದು ನಮ್ಮ ನಿಮ್ಮೆಲ್ಲರ ಮೊದಲ ಆದ್ಯ ಕರ್ತವ್ಯ ಅಂತ ಹೇಳಿ ಬಹುಶಃ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ತಾವೆಲ್ಲರೂ ಕೂಡ ನಮ್ಮ ಬೂತ್ ಮಟ್ಟದಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಪ್ರತಿಯೊಂದು ಹಿರಿಯ ಕಿರಣರು ಕೂಡ ಒಗ್ಗಟ್ಟಾಗಿ ಮಾತಾಡಿಕೊಂಡು ಈ ಒಂದು ಸಂವಿಧಾನದ ಮಾಹಿತಿ ನಾವೆಲ್ಲ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕಳೆದ 5 ವರ್ಷಗಳಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದ ನಂತರ ಒಂದೇ ಒಂದು ಜನಪರವಾದ ಕಾರ್ಯಕ್ರಮ ಆಗಲಿಲ್ಲ. ಇದರ ಬಗ್ಗೆ ಮನವರಿಕೆ ಮಾಡಬೇಕು. ಬಿಜೆಪಿ ಕಾರ್ಯಕರ್ತ ನಮ್ಮ ಬೂತಿನಲ್ಲಿ ಬಂದ್ರೆ ಎಲ್ಲರ ಮುಂದೆ ಧೈರ್ಯವಾಗಿ ಅವ್ರು ಕೇಳ್ಬೇಕು, ಏನು ಯಾವ ಕೆಲಸ ತಾವಿವತ್ತು ಮಾಡಿದ್ದೀರಿ ಬಹಳ ಸ್ಪಷ್ಟತೆ ಕೊಡೋದ ಕೆಲಸ ಮಾಡಿ ಅಂತೇಳಿ. ಯಾರಿಗೂ ಕೂಡ ರೇಷನ್ ಕಾರ್ಡ್ ಕೊಡುವಂತ ಯೋಗ್ಯತೆ ಇಲ್ಲ. ಮೊನ್ನೆ ಬಹುಶಃ ರಾಜ್ಯಪಾಲ ಭಾಷಣ ಮಾಡ್ತಾರೆ, ಇದು ನಮ್ಮ ರಾಜ್ಯ ಸರ್ಕಾರದ ರಿಪೋರ್ಟ್ ಕಾರ್ಡ್ ಅಂತ ಹೇಳಿ. ಇವರು ರಿಪೋರ್ಟ್ ಕಾರ್ಡ್ ಬಿಡಿ, ಬಹುಶಃ ಜನಸಾಮಾನ್ಯರಿಗೆ ರೇಷನ್ ಕಾರ್ಡ್ ಕೊಡ್ಲಿಲ್ಲ. ಮಕ್ಕಳು ಯಾರು ಎಕ್ಸಾಮ್ ಬರ್ದಿದ್ದಾರೆ ಅವ್ರಿಗೆ ಮಾರ್ಕ್ಸ್ ಕಾರ್ಡ್ ಕೂಡ ಇನ್ನೂ ಕೊಡ್ಲಿಲ್ಲ. RTO ಆಫೀಸಲ್ಲಿ ಪ್ರಿಂಟ್ ಮಾಡುವಾಗ RC ಕಾರ್ಡ್ಗೆ ಇವತ್ತು ಯೋಗ್ಯತೆ ಇಲ್ಲ. ಇವ್ರಿಗೆ ಈ ರೀತಿಯ ಒಂದು ಸವಲತ್ತು ಕೊಡ ತಾಯಂದಿರು ಯಾರು ಆಸ್ಪತ್ರೆ ಹೋಗ್ತಾರೆ ಅವ್ರಿಗೆ ತಾಯಿ ಕಾರ್ಡ್ ಕೊಡುವಂತ ಯೋಗ್ಯತೆ ಕೂಡ ಇವತ್ತು ಇಲ್ಲದಂತ ಪರಿಸ್ಥಿತಿ ಆಗಿದೆ. ಜನಸಾಮಾನ್ಯರಿಗೆ ಇವತ್ತು ಯಾವುದು ಜೀವನ ಮಾಡಲಿಕ್ಕೆ ಬೇಕಾ ಒಂದೇ ಒಂದು ಕಾರ್ಯಕ್ರಮ ಕೂಡ ಇವರಿಂದ ಇವತ್ತು ಆಗ್ಲಿಲ್ಲ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಸಮಾಜ ಬಗ್ಗೆ ಆಲೋಚನೆ ಮಾಡಿ ಯಾರಾದ್ರೂ ಇವತ್ತು ಆಲೋಚನೆ ಮಾಡಿ ವೋಟ್ ಮತದಾನ ಕೊಡದಿದ್ರೆ ಖಂಡಿತವಾಗಿ ಬಿಜೆಪಿಗೆ ಯಾರು ಕೂಡ ಮತದಾನ ಒಂದು ಅವಕಾಶ ಇತ್ತು.
ಎಲ್ಲಿ ಕೂಡ ಸಿಗ್ಲಿಕ್ಕಿಲ್ಲ. ಬಹುಶಃ ಜನಸಾಮಾನ್ಯ ಕಷ್ಟವನ್ನು ಅರ್ಥ ಮಾಡಿಕೊಂಡೆ ಸರ್ಕಾರ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಬಹುಶಃ ನಾವು 3 ಅಂಶಗಳ ಕಾರ್ಯಕ್ರಮ ಈಗಾಗಲೇ ನಮ್ಮ ಗ್ಯಾರಂಟಿಯನ್ನು ನಾವು ಇವತ್ತು ತಿಳಿಸಿದ್ದೇವೆ. ನೀವೆಲ್ಲರೂ ಕೂಡ ಮನೆ ಮನೆಗೆ ಇವತ್ತು ಹೋಗ್ತಾ ಇದ್ದೀರಿ. ನೀವು ಮನೆಗೆ ಹೋಗುವಂತ ಸಂದರ್ಭದಲ್ಲಿ ನಿಮ್ಗೆ ಒಂದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಾವು ಇವತ್ತು ಕೊಟ್ಟ ಮಾತನ್ನು ಈಡೇರಿಸುವುದು ಗ್ಯಾರಂಟಿ, ಬಿಜೆಪಿಯನ್ನು ಜನ ಸೋಲಿಸುವುದು ಕೂಡ ಗ್ಯಾರಂಟಿ ಅಂತ ಇಲ್ಲಿ ಬಹಳ ಸ್ಪಷ್ಟವಾದ ನಿಮಗೆ ಭಾವನೆಗಳು ಸಿಗ್ತದೆ. ಯಾರೆಲ್ಲ ಮನೆಗೆ ಹೋಗಿದ್ದಾರೆ ನನಗೆ ಫೋನ್ ಮಾಡಿ ಹೇಳ್ತಾರೆ, ನಾವು ಎನಿಸಿದ ಒಂದು ಆ ಮನೆಯವರು ನಮ್ಗೆ ಇಲ್ಲ ಅಂತ ಹೇಳಿ ಮನೆಗೆ ಹೋದಾಗ ಅವ್ರು ಸಂಪೂರ್ಣವಾಗಿ ಹೇಳ್ತಾರೆ ಇಂಗ್ಲಿಷ್ ಸಾಕಾಗ್ತದೆ, ಇಂಗ್ಲಿಷ್ ಸಮಾಧಾನ ಜೀವನ ಮಲ್ಕೊಳ್ಳೋಣ, ಈ ಸರ್ತಿಗಳಲ್ಲಿ ಕಾಂಗ್ರೆಸ್ಗೆ ಬುಕ್ ಅವಕಾಶ ಬಂದು ಕೊಡುವ ಅಂತ ಮಾತಾಡುವ ಒಂದು ವಿಚಾರ ಕೂಡ ಇವತ್ತಾಗಿದೆ. ಆದ ಕಾರಣ ಬಿಜೆಪಿಯವರು ಕೊನೆ ಉಸಿರನ್ನು ಎಳಿತಾ ಇದ್ದಾರೆ. ಎಲ್ಲಾ ಸರ್ವೆಲಿ ಕೂಡ ಯಾರಿಗೆ ಕುಡಿದು ಚಾನ್ಸ್ ಇಲ್ಲ, ಜಿಲ್ಲೆಯ ಬಹುತೇಕ ಸೀಟ್ ಅವರಿಗೆ ಚಾನ್ಸ್ ಇಲ್ಲ. ಬಿಜೆಪಿಯವರು ಕೊನೆ ಉಸಿರಲ್ಲಿ ಎರಿಯುವಂತ ಡೆತ್ ಬೆಡ್ ಸಾವಿನ ಹಾಸಿಗೆಯಲ್ಲಿ ಅವರು ಇವತ್ತು ಇದ್ದಾರೆ. ಈ ICU ಅಲ್ಲಿ ಇದ್ದವರಿಗೆ ಬದುಕಲಿಕ್ಕೆ ಇವತ್ತು ಯಾರು ಆಕ್ಸಿಜನ್ ಅಂತ ಹೇಳಿದ್ರೆ ಅದು SDP ಅಂತ ಪಕ್ಷದವರು ಇವತ್ತು ಆಕ್ಸಿಜನ್ ಆಗಿದ್ದಾರೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಅವರಿಗೆ ಇವರು ಆಕ್ಸಿಜನ್, ಇವರಿಗೆ ಅವರು ಆಕ್ಸಿಜನ್ ಅಲ್ಲದೆ ಸಮಾಜಕ್ಕೆ ಯಾವುದೋ ಉಪಕಾರದ ಪರಿಸ್ಥಿತಿ ಇಲ್ಲ. ಆದ ಕಾರಣ ಬಿಜೆಪಿಯನ್ನು ಬಹುಶಃ ಇವತ್ತು ಜನಸಾಮಾನ್ಯರ ಮತ್ತು ಜನರಿಗೆ ವಿರುದ್ಧವಾಗಿರುವಂತ ಸಾಮರಸ್ಯಕ್ಕೆ ಯಾವಾಗಲೂ ಕುತ್ತು ತರುವಂತ ಪಕ್ಷವನ್ನು ದೂರ ಇರುವಂತ ಕೆಲಸ ನಮ್ಮೆಲ್ಲ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮೆಲ್ಲರ ಉದ್ದೇಶ ಏನು? ಒಂದು, ನಾವು ಶಾಂತಿ ಪ್ರೀತಿಯಿಂದ ಬದುಕುವಂತ ಸಮಾಜ ನಿರ್ಮಾಣ ಮಾಡಬೇಕು. ಎರಡನೇದು, ಯಾವುದೇ ತಾರತಮ್ಯ ಇಲ್ಲದಂತ ಸರ್ಕಾರ ನಮಗೆ ಬರಬೇಕು. ಮೂರನೇದು, ಜನಪರವಾಗಿ ಆಲೋಚನೆ ಮಾಡಿ ಬಡವರ ಪರವಾಗಿ ಆಲೋಚನೆ ಮಾಡೋ ಸರ್ಕಾರ ಇವತ್ತು ಬರಬೇಕು. ಇದನ್ನು ನಾವು ಬಹುಶಃ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಬಹಳ ಶ್ರಮಪಟ್ಟು ಇದನ್ನು ತಡೆಯಲಿಕ್ಕೆ ನಮ್ಮ ಪ್ರಯತ್ನ ಮಾಡದಿದ್ರೆ ಕೆಲವರವರಿಗೆ ಮತ್ತೆ ಬರಲಿ ಎಂಬ ಅವಕಾಶ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿ ಜಿಲ್ಲೆಯಲ್ಲಿ ಇವತ್ತು ಮಾಡುವಂತ ವಿಚಾರ ಇವತ್ತು ಆಗ್ತಾ ಇದೆ. ಇದು ಬಹುಶಃ ನಾವು ಇವತ್ತು ಜನರಿಗೆ ಹೇಳುವಂತ ವಿಚಾರ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಿಜೆಪಿ ಬಹುಶಃ ಜನರನ್ನು ಮೋಸ ಮಾಡಿದಲ್ಲದೆ ಬೇರೆ ಯಾವುದನ್ನು ಕೂಡ ಇವತ್ತು ಮಾಡಲಿಲ್ಲ. ಯಾವುದೇ ಒಂದು ಇವತ್ತು ಸವಲತ್ತು ಕೂಡ ಜನಸಾಮಾನ್ಯರಿಗೆ ಇವತ್ತು ಇಲ್ಲ. ವಿದ್ಯಾರ್ಥಿಗಳಿಗೆ ಇವತ್ತು ಯಾವುದೇ ಒಂದು ಸ್ಕಾಲರ್ಶಿಪ್ ಇಲ್ಲ. ಯುವಕರಿಗೆ ಇವತ್ತು ಉದ್ಯೋಗ ಇಲ್ಲ. ಬಹುಶಃ ಇವತ್ತು ಎಲ್ಲ ನಮ್ಮ ಸಂಸ್ಥೆಯನ್ನು ರಾಷ್ಟ್ರೀಕರಣ ಮಾಡಿದ್ದಾರೆ. ನಾನು ಅದನ್ನೇ ಹೇಳಿದೆ, ಬಹುಶಃ ಕಾಂಗ್ರೆಸ್ ಪಕ್ಷ ಇದು ಒಬ್ಬನ ಸೊತ್ತಲ್ಲ, ಇದು ಸರ್ವರ ಸೊತ್ತಾಗಬೇಕಂತೇಳಿ ರಾಷ್ಟ್ರೀಕರಣ ಮಾಡಿದೆ. ಬಿಜೆಪಿ ಬಂದು ಅದನ್ನು ತೆಗೆದು ಒಬ್ಬನ ಕೈಗೆ ಕೊಡುವಂತ ಪರಿಸ್ಥಿತಿ ಉಂಟಾಗಿದೆ. ಎಂತ ಒಂದು ದುರದೃಷ್ಟ ಅಂತ ಹೇಳಿದ್ರೆ, ನಮ್ಮ ಏರ್ಪೋರ್ಟ್ಗಳು ಒಬ್ಬನ ಕೈಯಲ್ಲಿ, ನಮ್ಮ ಸೀಪೋರ್ಟ್ ಒಬ್ಬರ ಕೈಯಲ್ಲಿ, ನಮ್ಮ ರಸ್ತೆಗಳು, ಅದಕ್ಕೆ ಇಡೀ ದೇಶದ ಈ ವಾಯುಮಾರ್ಗವನ್ನು, ಜಲಮಾರ್ಗವನ್ನು, ರೈಲನ್ನು, ರೋಡನ್ನು ಒಬ್ಬನ ಕೈಯಲ್ಲಿ ಕೊಟ್ರೆ ಈ ದೇಶದ ಪರಿಸ್ಥಿತಿ ಮುಂದಿನ ಏನಾಗ್ಬೋದು ಅಂತ ನಾವು ಇವತ್ತು ಆಲೋಚನೆ ಮಾಡೋ ವಿಚಾರಕ್ಕೆ ನಾವು ಇವತ್ತು ಬರಬೇಕಾಗ್ತದೆ. ಆದ ಕಾರಣ ರಾಷ್ಟ್ರೀಕರಣ ಎಂದ್ರೇನು? ರಾಷ್ಟ್ರೀಕರಣ ಅಂತ ಹೇಳಿದ್ರೆ ಮುಂದಿನ ಬಾಗಿಲನ್ನು ಓಪನ್ ಮಾಡಿ ಯಾರೆಲ್ಲ ಕ್ಯೂಯಲ್ಲಿ ನಿಂತಿದ್ದಾರೆ ಅವರು ಬಡವರಿರಲಿ, ಶ್ರೀಮಂತರಿರಲಿ, ಯಾವುದೇ ಜಾತಿ ಧರ್ಮದಿರಲಿ ಪ್ರತಿಯೊಬ್ಬನ ಕರೆಸಿಕೊಂಡು ಅವರಿಗೆ ಸವಲತ್ತು ಕೊಡುವುದು ಅದು ರಾಷ್ಟ್ರೀಕರಣ. ಖಾಸಗೀಕರಣ ಅಂದ್ರೆ ಏನು? ಮುಂದಿನ ಬಾಗಿಲನ್ನು ಮುಚ್ಚಿ ಹಿಂದಿನ ಬಾಗಿಲನ್ನು ಓಪನ್ ಮಾಡಿ ನನಗೆ ಯಾರು ಬೇಕು ಅವನನ್ನು ಕರೆಸಿಕೊಂಡು ಸವಲತ್ತು ಕೊಡ್ತೇವಲ್ಲ, ಅದು ಖಾಸಗೀಕರಣ. ನಮ್ಮ ದುರಂತ ಏನಾಗಿದೆ ಅಂತ ಹೇಳಿದ್ರೆ, ಯಾರಿವತ್ತು ರಾಷ್ಟ್ರೀಕರಣ ಮಾಡಿದ್ದಾರೆ ಅವನು ದೇಶ ದ್ರೋಹಿ, ಯಾರು ಖಾಸಗೀಕರಣ ಮಾಡಿದ್ದಾರೆ ಅವನ ದೇಶ ಪ್ರೇಮಿ ಅಂತ ಬಿಂಬಿಸುವಂತ ಕಾಲಘಟ್ಟಕ್ಕೆ ನಾವು ಇವತ್ತು ಬಂದಿದ್ದೇವೆ. ಎಲ್ಲಿಯ ತನಕ ನಾವು ಜನಸಾಮಾನ್ಯ ಆಲೋಚನೆ ಬದಲಾವಣೆ ಮಾಡಿಲ್ವೋ ಅಲ್ಲಿ ತನಕ ಎಲ್ಲ ಕೂಡ ಇವತ್ತು ಸಮಸ್ಯೆ ಆಗುವಂತ ವಿಚಾರ ಇವತ್ತಾಗಿದೆ. ಇವತ್ತು ಬ್ಯಾಂಕ್ ಅನ್ನು ಬಹುಶಃ ನಮ್ಮ ಬ್ಯಾಂಕ್ ಅನ್ನು ಬೇರೆ ಬ್ಯಾಂಕ್ ಜೊತೆ ಟೈಅಪ್ ಮಾಡಿದ್ರು. ಏರ್ಪೋರ್ಟ್ ಇಲ್ಲ, NMP ಇಲ್ಲ, ಯಾವುದಿಲ್ಲ. ನಮ್ಮ ಜನಸಾಮಾನ್ಯ ಮಕ್ಕಳು ಎಲ್ಲಿಗೆ ಉದ್ಯೋಗವಾಗಿ ಕಲೀಲಿಕ್ಕೆ ಎಲ್ಲಿಗೆ ಹೋಗ್ಬೇಕಂತ ಇವತ್ತು ವಿಚಾರ ಇವತ್ತು ಮಾಡಬೇಕಾಗ್ತದೆ. ಆದ ಕಾರಣ ನಮ್ಮ ಕ್ಷೇತ್ರ ಮಾತ್ರ ಅಲ್ಲ, ಜಿಲ್ಲೆ ಎಲ್ಲಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಿಕ್ಕೆ ಕ್ಷೇತ್ರದ ಕಾರ್ಯಕರ್ತರು ತಯಾರಾಗಿ ನಿಲ್ಬೇಕು, ತಮ್ಮ ಎಲ್ಲಾ ರೀತಿಯ ಸಹಕಾರ ಕೊಡ್ಬೇಕಂತ ಹೇಳಲಿಕ್ಕೆ ನಾನು ಬಯಸೋದು ವಿಚಾರ ಇವತ್ತು ಮಾಡುವಂಥದ್ದು. ಬಹುಶಃ ಇವತ್ತು ಕೋಮುವಾದಿಗಳಿಗೆ ಸಮಾಜನ ವಿಭಾಗ ಮಾಡುವವರಿಗೆ ಉಲ್ಲಾರ ಕ್ಷೇತ್ರದ ಮಣ್ಣಿನಲ್ಲಿ ಯಾರು ಕೂಡ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿ ಮತ್ತೆ ಈ ಚುನಾವಣೆಯಲ್ಲಿ ತೋರಿಸಿ ಕೊಡ್ತಾರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇದು ಇವತ್ತು ರಾಜ್ಯಕ್ಕೆ ದೊಡ್ಡ ಸಂದೇಶ ಹೋಗ್ತದೆ. ಉಲ್ಲಾರದಲ್ಲಿ ಯಾರು ಕೂಡ ಸಮಾಜವನ್ನು ವಿಭಾಗ ಮಾಡಲಿಕ್ಕೆ ಅವಿಶ್ವಾಸ ಹೊತ್ತಿಸುವಂಥದ್ದು, ವೈಮಡಿಸುವಂತ ಯಾವುದೇ ಪಕ್ಷಕ್ಕೆ ಇಲ್ಲಿ ಯಾರು ಕೂಡ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿ ಸ್ಪಷ್ಟವಾದ ತೀರ್ಮಾನವನ್ನು ಈ ಕ್ಷೇತ್ರ ಜನ ಕೊಡ್ತಾರಂತ ಹೇಳಿ ನಮ್ಗೆ ವಿಶ್ವಾಸ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆ ರೀತಿಯ ಕೆಲಸ ನಿಮ್ಮೆಲ್ಲರಿಂದ ಇವತ್ತು ಆಗ್ಬೇಕಂದ್ರೆ
ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ತಾವೆಲ್ಲರೂ ಕೂಡ ಬೂತ್ ಮಾಡೋದು ಅತ್ಯಂತ ಪ್ರಾಮಾಣಿಕತೆ ಮತ್ತು ಬದ್ಧತೆಯ ಕಾರ್ಯಕರ್ತರು. ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ, ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ನಿಮ್ಮ ಬೂತಿನಲ್ಲಿ ನಿಮ್ಮದೇ ಒಂದು ಬಲಿಷ್ಠತೆ ಇದೆ. ಅಲ್ಲಿ ನಾನು ಇಚ್ಛೆಯಲ್ಲಿ ಬಂದು ಏನು ಮಾಡಲಿಕ್ಕಿಲ್ಲ. ಆದ ಕಾರಣ ಈ ಒಂದು ತಿಂಗಳಿನಲ್ಲಿ ಎಲ್ಲ ಕೆಲಸ ಬಿಟ್ಟು ಅತ್ಯಂತ ಶ್ರಮ ವಹಿಸಿಕೊಂಡು ಬಹುಶಃ ತಮ್ಮನ್ನ ಪ್ರದೇಶದಲ್ಲೇ ಆ ಒಂದು ಕೆಲಸ ಕಾರ್ಯ ಮಾಡುವಂತ ಅವಕಾಶ ಆಗಲಿ. ನಿಮ್ಮ ನಿಮ್ಮ ಬೂತಿನ ಬಗ್ಗೆ ಚರ್ಚೆ ಮಾಡಿ ಹೊರತು ಇನ್ನೊಂದಿನ ಬೂತ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡಿ. ಅಲ್ಲಿ ಜನ ಇದ್ದಾರೆ, ನಿಮ್ಮ ನಿಮ್ಮ ಬೂತ್ ನೋಡಿ ನಿಮ್ಮ ನಿಮ್ಮ ಗ್ರಾಮವನ್ನು ಸೀಮಿತಗೊಳಿಸುವಂತ ಕೆಲಸ ನಿಮ್ಮ ಪ್ರತಿಯೊಬ್ಬರಿಂದ ಆಗುವಂತ ಅವಕಾಶ ಆಗಬೇಕು. ಬಹಳಷ್ಟು ಜನ ನಮ್ಮ ಮಿತ್ರರು ಈಗಾಗಲೇ ಬೇರೆ ಬೇರೆ ಪಕ್ಷದಿಂದ ಇವತ್ತು ಬಂದಿದ್ದಾರೆ. ಬಹಳಷ್ಟು ಜನ ಇವತ್ತು ತಯಾರಾಗಿ ನಿಂತಿದ್ದಾರೆ. ತಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರು ಬಿಜೆಪಿಯವರು ಕೂಡ ಬಹಳಷ್ಟು ಜನ ಇವತ್ತು ಬರ್ಲಿಕ್ಕೆ ತಯಾರಾಗಿದ್ದಾರೆ. ಹಿಂದಕ್ಕೆಲ್ಲ ನಮ್ಮ ಬಿಟ್ಟವರು ಕೂಡ ಈಗ ಬರ್ತವೆ ಅಂತ ಒಂದು ವಿಚಾರ ಇವತ್ತು ಎಲ್ಲ ಕೂಡ ಸರಿಯಾದ ಸಮಯದಲ್ಲಿ ಬರುವಂತ ವಿಚಾರ ಇವತ್ತು ಆಗುವಂಥದ್ದು. ಆದ ಕಾರಣ ನಾವು ತಮ್ಮ ತಮ್ಮ ಬೂತ್ ಮಟ್ಟದಲ್ಲಿ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ ಇದ್ದು ತಾವೆಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲ ಒಗ್ಗಟ್ಟಿಂದ ಇರುವಂತ ವಿಚಾರ ಇವತ್ತು ಆಗಬೇಕು. ನೀವೊಂದು ಗ್ರಾಮದಲ್ಲಿ ಸಣ್ಣ ಸಣ್ಣ ವಿಚಾರ ಬದಿಗಿಟ್ಟುಕೊಂಡು ನೀವು ಒಗ್ಗಟ್ಟಾಗಿದ್ರೆ ಮಾತ್ರ ಬೇರೆಯವರು ನಿಮ್ಮ ಹತ್ರ ಬರ್ಲಿಕ್ಕೆ ತಯಾರಾಗ್ತಾರೆ. ನೀವೇ ನಿಮ್ಮ ಗ್ರಾಮದಲ್ಲಿ ಒಗ್ಗಟ್ಟು ಇಲ್ಲದಿದ್ರೆ ಬರುವವರು ಕೂಡ ನಿಮ್ಮ ಹತ್ರ ಬರ್ಲಿಕ್ಕೆ ಹೋಗುದಿಲ್ಲ. ಆ ಒಗ್ಗಟ್ಟಿನ ಏಕತೆಯ ಒಂದು ಕಾಂಗ್ರೆಸ್ ಪಕ್ಷ ಅದನ್ನು ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಮಾದರಿ ಹಾಕುವಂತ ಕೆಲಸ ಇಲ್ಲಿ ಆಗ್ಲಿ ಅಂತ ಹೇಳಿಕೊಳ್ತಾ ಬಹುಶಃ ಇನ್ನು ಕೂಡ ಬಹಳಷ್ಟು ಮಾತಾಡ್ಲಿಕ್ಕಿದೆ. ಮುಂದಿನ ದಿನದಲ್ಲಿ ನಾವೆಲ್ಲ ಜೊತೆಯಾಗಿ ಮಾತಾಡೋ ಅವಕಾಶ ಖಂಡಿತವಾಗಿ ಮಾಡುವ. ನಾನೆಲ್ಲ ಕಾರ್ಯಕರ್ತರಿಗೆ ಮತ್ತು ಎಲ್ಲ ಸಮಾಜ ಹೇಳಲಿಕ್ಕೆ ಇಷ್ಟೇ, ಬಿಜೆಪಿಯವರು ನಾವು ಈ ರೀತಿ ಕೆಲಸ ಮಾಡಿದ್ದೇವೆ ಅಂತೇಳಿ ಅವ್ರದ್ದು ಹೇಳಲಿಕ್ಕೆ ಯಾವುದು ಕೂಡ ಇಲ್ಲ. ಅದಕ್ಕಾಗಿ ಅವರು ನಮ್ಮ ಅಟೆನ್ಷನ್ ಅನ್ನು ಡೈವರ್ಟ್ ಮಾಡಲಿಕ್ಕೆ, ನಮ್ಮ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸಲಿಕ್ಕೆ ಇಲ್ಲ ಸಲ್ಲದ ಸ್ಟೇಟ್ಮೆಂಟ್ ಅನ್ನು ಇವತ್ತು ಕೊಡ್ತಾರೆ. ಯಾವುದೇ ಅವರ ಭಾವನಾತ್ಮಕ ಸ್ಟೇಟ್ಮೆಂಟ್ಗೆ ನೀವು ಯಾರು ಕೊಡೋದಕ್ಕೆ ಗಂಭೀರವಾಗಿ ತಗೊಳ್ಳೋದು ನಿರ್ಲಕ್ಷ್ಯ ಮಾಡಿದ ಕೆಲಸ ತಾವೆಲ್ಲ ಇವತ್ತು ಮಾಡಿ ನಾವು ಅದಕ್ಕೆ ಪ್ರತಿರೋಧ ಮಾಡಬೇಕಂತ ಹೇಳಿಯೇ ಬಹುಶಃ ಅವ್ರು ಕೊಡುವಂಥದ್ದು. ಅದರ ಬಗ್ಗೆ ಚರ್ಚೆ ಮಾಡಬೇಕಂತೇಳಿ ಅದು ಇವತ್ತು ಮಾಡುವಂಥದ್ದು. ಆದ ಕಾರಣ ಒಂದು ತಿಂಗಳು ತಾವೆಲ್ಲರೂ ಕೂಡ 2 ತಿಂಗಳು ಅತ್ಯಂತ ತಾಳ್ಮೆಯಿಂದ ಸಹನೆಯಿಂದ ಅವರು ಹೇಳುವಲ್ಲ ಅವಮಾನ ಮಾತುಗಳು, ಅವರು ಹೇಳುವಂತ ಎಲ್ಲ ಸಮಸ್ಯೆಗಳು ಸಮಾಧಾನ ಮತ್ತು ನೆಮ್ಮದಿ ಮತ್ತು ತಾಳ್ಮೆಯಿಂದ ಕಾಯಿರಿ. 2 ತಿಂಗಳ ನಂತರ ಈ ಸರ್ಕಾರ ಕೆಳಗೆ ಇಳಿತದೆ, ಆಗ ಸೂಕ್ತವಾದ ಉತ್ತರ ಕೊಡುವ ಕೆಲಸ ನಾವು ಮಾಡ್ತೇವೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮೊನ್ನೆ ಈಶ್ವರಪ್ಪನವರು ಮಾತಾಡ್ತಾರೆ, ಯತ್ನಾಳ್ ಅವರು ಮಾತಾಡ್ತಾರೆ. ಪಾಪ ಈಶ್ವರಪ್ಪನಿಗೆ ಟಿಕೆಟೇ ಇಲ್ಲ, ಅವರಿಗೆ ಟಿಕೆಟ್ ಅಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಅವರವರ ತಲೆಬಿಸಿಯಲ್ಲಿ ಮಾತಾಡೋದನ್ನು ನೀವು ಯಾರು ಕೂಡ ಗಂಭೀರ ತಗೊಳ್ಳೋ ಅವಕಾಶ ಇರ್ತಿಲ್ಲ. ಯತ್ನಾಳ್ ಅವರಿಗೆ ಟಿಕೆಟ್ ಅಂತ ಅವನಿಗೆ ಇವತ್ತು ಗೊತ್ತಿಲ್ಲದಂತ ಪರಿಸ್ಥಿತಿ ಇದೆ. ಅವರ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಬೇಕಾಗಿ ಅವರು ಈ ರೀತಿಯ ಹೇಳಿಕೆಯನ್ನು ಕೊಡುವಾಗ ಇವರ ಭಾವನಾತ್ಮಕ ವಿಚಾರಕ್ಕೆ ನಾವು ಯಾರು ಕೂಡ ಗಮನ ಕೊಡದು, ನಾವೆಲ್ಲರೂ ಕೂಡ ಇಲ್ಲಿ ಒಗ್ಗಟ್ಟಾಗಿ ಮುಂದೆ ನಿಂತು ಹೋಗುವಂತ ಅವಕಾಶ ಆಗಬೇಕು. ಸಂವಿಧಾನಬದ್ಧವಾದ ಸರ್ಕಾರ ಇವತ್ತು ಬಂದು ಎಲ್ಲರೂ ಕೂಡ ನೆಮ್ಮದಿ ಪ್ರೀತಿ ವಿಶ್ವಾಸ ಸೋದರ ಮುಖಾಂತರ ಹೋಗುವಂತ ಅವಕಾಶ ಆಗಲಿ. ಬಹಳಷ್ಟು ಯುವಕರಿದ್ದೀರಿ, ಹಿರಿಯರಿದ್ದೀರಿ, ಎಲ್ಲ ನಮ್ಮ ಮಿತ್ರರಿದ್ದೀರಿ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದುಕೊಂಡು ನಮ್ಮ ಒಂದೇ ಗುರಿ, ನಮ್ಮ ಇಡೀ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಸಾಮರಸ್ಯ ಪ್ರೀತಿ ವಿಶ್ವಾಸ ಇರಬೇಕು. ಸರ್ಕಾರ ಯಾವುದೆಲ್ಲ ಸವಲತ್ತಿದೆಯೋ ಅದು ಸರ್ವಜನ ಕಾಲು ಬುಡಕ್ಕೆ ಮುಟ್ಟಿಸುವಂತ ಕೆಲಸ ಆಗ್ಬೇಕು. ಪ್ರತಿಯೊಂದು ಮನೆಯಲ್ಲಿ ಕೂಡ ಅತ್ಯುತ್ತಮವಾದ ಶಿಕ್ಷಣ ಪಡೆದು ನಾವು ಯುವಜನಾಂಗ ಅತ್ಯಂತ ಸತ್ವಜಾಗಿ ಮುಂದೆ ನಿಂತು ಇಡೀ ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಅತ್ಯಂತ ಒಂದು ಸಂಪದ್ಭರಿತ ಶಕ್ತಿಯಾಗಿ ಇವತ್ತು ಬರುವಂತ ವಿಚಾರ ಮೂಲಕ ಅತ್ಯಂತ ಅಭಿವೃದ್ಧಿಯ ಅತ್ಯಂತ ಪಾವಿತ್ರ್ಯತೆಯ ಒಂದು ಯಾತ್ರಾ ಕೇಂದ್ರವಾಗಿ ಇವತ್ತು ಪರಿವರ್ತನೆ ಆಗುವಂತ ಅವಕಾಶ ಆಗ್ತದೆ. ಇತಿಹಾಸ ಪ್ರಸಿದ್ಧವಾಗ ರಾಣಿ ಅಬ್ಬಕ್ಕ ಇತಿಹಾಸ, ಸೈಯದ್ ಮದನಿ ದರ್ಗಾದವರು ಸೈನ್ಸ್, ನಮ್ಮ ಅದರ ಇತಿಹಾಸ ಸೈನ್ಸ್ ಸೆಬಾಸ್ಟಿಯನ್ ಚರ್ಚ್, ನಮ್ಮ ಕ್ಷೇತ್ರದಲ್ಲಿ ಎಲ್ಲಾ ಜಾತಿ ಎಲ್ಲಾ ವರ್ಗದವರು ಇವತ್ತು ಬಹುಶಃ ನಮ್ಮ ತೀಯ ಸಮಾಜ ಭಗವತಿ ಕ್ಷೇತ್ರ, ಗಾಣಿಗ ಸಮಾಜ ಬಹುಶಃ ಇವತ್ತು ಹುಲಿಯ ಕ್ಷೇತ್ರ, ಶೆಟ್ಟಿಗ ಸಮಾಜ ವೀರಭದ್ರ ಕ್ಷೇತ್ರ, ಮಗುವಿನ ಸಮಾಜ ವ್ಯಾಗ ಚಾಮುಂಡೇಶ್ವರಿ ಕ್ಷೇತ್ರ, ಕೋಟ ಸಮಾಜದವರ ಮಧ್ಯಾಹ್ನ ಕ್ಷೇತ್ರ, ಪ್ರತಿಯೊಂದು ಬಹುಶಃ ನಮ್ಮ ಬಿಲ್ಲವ ಸಮಾಜದ ನಾರಾಯಣಗುರು ಬ್ರಹ್ಮಶ್ರೀ ನಾರಾಯಣಗುರು ಕ್ಷೇತ್ರ, ಪ್ರತಿಯೊಂದು ವರ್ಗ ಮತ್ತು ಕೋಲಾರ ಸಮಾಜದವರ ಆ ಒಂದು ಕ್ಷೇತ್ರಗಳು, ಪ್ರತಿಯೊಂದು ಸಮಾಜದ ಕ್ಷೇತ್ರಗಳು ಕೂಡ ಇತಿಹಾಸ ಪ್ರಸಿದ್ಧ ಕೊರಗಜ್ಜನ ಆದಿಸ್ಥಳ ಇಡೀ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಮಣ್ಣಿನಲ್ಲಿ ಕೋಮುವಾದಿಗಳಿಗೆ ಅವಕಾಶ ಯಾವ ಶಕ್ತಿಗಳು ಕೂಡ ಕೊಡುವುದೇ ಇಲ್ಲ ಎಂಬ ಸ್ಪಷ್ಟವಾದ ಒಂದು ವಿಶೇಷ ಮುಖಾಂತರ ಹೋಗುವಂತ ಅವಕಾಶ ಆಗ್ಬೇಕಂತ ಹೇಳಿಕೊಳ್ತಾ, ಯಾರೆಲ್ಲ ತಾವು ನಮ್ಮ ಪಕ್ಷಕ್ಕೆ ತಾವು ಸೇರಿದ್ದೀರಾ ನಾವೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ನಾನು ಇವತ್ತು ಸ್ವಾಗತಿಸ್ತೇನೆ. ನಿಮ್ಮ ಸೇವೆ ನಮಗೆ ಇವತ್ತು ಅತಿ ಅಗತ್ಯವಾಗುವಂತ ನಿಮ್ಮ ಚಾಣಕ್ಷೇತ್ರ ನಿಮ್ಮ ನಾಯಕತ್ವ ನಮ್ಮೆಲ್ಲ ಎಲ್ಲರಿಗೂ ಕೂಡ ನಿಮ್ಮ ಅಗತ್ಯವಾದ ವಿಚಾರ ಇವತ್ತಾಗಿದೆ. ನಾನೆಲ್ಲ ಕಾರ್ಯಕರ್ತರ ಪರವಾಗಿ ನಾನು ಒಂದು ಮಾತು ನಿಮಗೆ ಹೇಳಿಕ್ಕೆ ಇಚ್ಛಿಸ್ತೇನೆ. ತಾವು ಯಾರೆಲ್ಲ ಇವತ್ತು ಬರ್ತೀರಿ ಪ್ರಾಮಾಣಿಕ ಮತ್ತು ಬದ್ಧ ತಮ್ಮ ಕೆಲಸ ಮಾಡಿ ನಿಮ್ಮ ಗೌರವಕ್ಕೆ ಚುಚ್ಚಿತರದ ರೀತಿಯಲ್ಲಿ ನಾವು ನಿಮಗೆ ಸಂಪೂರ್ಣವಾದ ಬೆಂಬಲ
ಬೆಂಬಲ ಸಹಕಾರ ಜವಾಬ್ದಾರಿ ಅದು ನಿಮ್ಮೆಲ್ಲರ ನಮ್ಮ ಕಾರ್ಯಕರ್ತರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನಾನು ಶುಭಾಶಯ ನಾನು ಇವತ್ತು ಸಲ್ಲಿಸುತ್ತಾ ಕಳೆದ 2-3 ದಿವಸಗಳಲ್ಲಿ ನಮ್ಮ ವಾಲಂಟಿಯರ್ ಬ್ಯಾನರ್ ಕಟ್ಟಲಿಕ್ಕೆ ಪೋಸ್ಟರ್ ಕಟ್ಟಲಿಕ್ಕೆ ಇವತ್ತು ಊಟದ ಉಪದ ಯಾರು ಕೂಡ ಬಾಡಿಗೆ ಯಾವುದೇ ಜನ ಕೂಡ ಇವತ್ತು ಮಾಡಲಿಲ್ಲ, ಎಲ್ಲ ಕಾರ್ಯಕರ್ತರೇ ಮಾಡಿದಂತ ಒಂದು ವಿಚಾರ ಇವತ್ತು ಆಗಿದೆ. ಆದ ಕಾರಣ ಎಲ್ಲ ಕಾರ್ಯಕರ್ತರು ಯಾರೆಲ್ಲ ರಾತ್ರಾಗಲು ಬಹುಶಃ ಅದರಲ್ಲಿ ತೊಡಗಿಕೊಂಡಿದ್ದಾರ ನಿಮ್ಗೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನಾನು ಇವತ್ತು ಸಲ್ಲಿಸಿ ಮುಂದಿನ ಕೆಲವೇ ದಿನಗಳಲ್ಲಿ ಮತ್ತೆ ನಾವು ಸೇರುವಂತ ದೊಡ್ಡ ಮಟ್ಟದ ಸಮಾವೇಶ ಹಮ್ಮಿಕೊಳ್ಳುವಂತ ಹೇಳಿಕೊಳ್ಳುತ್ತಾ ನನ್ನ ಮಾತು ಮುಗಿಸಿ ಜೈ ಹಿಂದ್. ಡಿಸಿಸಿ ಅಧ್ಯಕ್ಷರೆಲ್ಲ ಕೂಡ ಸ್ವಾಗತಿಸ್ತಾರೆ. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಈಗಾಗಲೇ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲ ಬ್ಲಾಕ್ಗೆ ಸಂಬಂಧಪಟ್ಟ ವಿವಿಧ ಗ್ರಾಮಗಳಿಂದ ಬೇರೆ ಬೇರೆ ಪಕ್ಷದಿಂದ ಈಗಾಗಲೇ ಕೆಲವೊಂದು ನಾಯಕರು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಳ್ಳಲಿಕ್ಕಿದ್ದಾರೆ. SDPI ಬೆಂಬಲಿತ ಪಂಚಾಯತ್ ಸದಸ್ಯೆ ಸಾಯಿನಾ ಇಸ್ಮಾಯಿಲ್ ಕಿನ್ಯಾ ಗ್ರಾಮದಿಂದ SDPI ಬೆಂಬಲಿತ ಪಂಚಾಯತ್ ಸದಸ್ಯೆ ಸಾಯಿನಾ ಇಸ್ಮಾಯಿಲ್, JDS ಮುಖಂಡರಾದ K ಅಬ್ದುಲ್ಲಾ ಉಕ್ಕುಡ ಮತ್ತು ಅವರ ಬೆಂಬಲಿಗರು ದಯವಿಟ್ಟು ವೇದಿಕೆಯಲ್ಲಿ ನಮ್ಮ ನಾಯಕರಾದಂಥ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಹರೀಶ್ ಕುಮಾರ್ ಅವರು, ನಮ್ಮ ನಾಯಕರಾದಂಥ ಮಂಜುನಾಥ್ ಭಂಡಾರಿ ಸಾಹೇಬರು, ಅದೇ ರೀತಿ ನಮ್ಮ ನೆಚ್ಚಿನ ಶಾಸಕರು ನಮ್ಮ ನಾಯಕರಾದಂಥ UT ಖಾದರ್ ಅವರ ಮುಂದೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ಲಿಕ್ಕಿದ್ದಾರೆ. ದಯವಿಟ್ಟು ಮಂಜುನಾಥ್ ಭಂಡಾರಿ ಅವರು ವೇದಿಕೆಗೆ ಬರಬೇಕು. ಪಂಚಾಯತ್ ಸದಸ್ಯೆ ಸಾಯಿನಾ ಇಸ್ಮಾಯಿಲ್, JDS ಮುಖಂಡರಾದ K ಅಬ್ದುಲ್ಲಾ ಉಕ್ಕುಡ ಮತ್ತು ಅವರ ಬೆಂಬಲಿಗರು, ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಹೈದರ್ ಜೀಲಾನಿ ಉಳ್ಳಾಲ JDS ಸದಸ್ಯರು, ತಲಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯರಾದಂಥ ಜಿಯಾದ್ರವರು, ಪಂಜಲ SDPI ಮುಖಂಡರಾದ ಅಮಿತ್ ಪಂಜಲರವರು, SDPI KC ನಗರದ ಮುಖಂಡರಾದಂಥ ರಿಜ್ವಾನ್ ರವರು, SDPI ಪಿಲಿಕೂರು ತಲಪಾಡಿ ಗ್ರಾಮದ ಪಿಲಿಕೂರಿನವರಾದಂಥ ನೌಶಾದ್ ಅವರು, ಈ ಎಲ್ಲ ನಾಯಕರುಗಳು ಬೇರೆ ಬೇರೆ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಈ ಭಾಗದ ಗೌರವಾನ್ವಿತ ಶಾಸಕರಾದಂಥ ಸನ್ಮಾನ್ಯ UT ಖಾದರ್ ಅವರ ನಾಯಕತ್ವ ಮತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಒಪ್ಪಿಕೊಂಡು ಈಗಾಗಲೇ ಈ ಒಂದು ವೇದಿಕೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಹರೀಶ್ ಕುಮಾರ್ ಅವರು, ಅದೇ ರೀತಿ ನಮ್ಮ ವಿಧಾನ ಪರಿಷತ್ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ಸನ್ಮಾನ್ಯ ಮಂಜುನಾಥ್ ಭಂಡಾರಿ ಸಾಹೇಬರು, ಅದೇ ರೀತಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸದಾಶಿವ ಉಳ್ಳಾಲ್ ರವರು, ಅದೇ ರೀತಿ ನಮ್ಮ ವಿವಿಧ ಗ್ರಾಮ ಪಂಚಾಯತ್ಗಳ ಕಾಂಗ್ರೆಸ್ ಪಕ್ಷದ ಸಮಿತಿಯ ಅಧ್ಯಕ್ಷರುಗಳು ಮತ್ತು ನಮ್ಮೆಲ್ಲ ವಿವಿಧ ಘಟಕಗಳ ಮುಂಚೂಣಿ ನಾಯಕರುಗಳ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷದ ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ಈ ದಿನ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ. ಅವರೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಆದರಪೂರ್ವಕವಾಗಿ ಅವರೆಲ್ಲರನ್ನು ಕೂಡ ಪಕ್ಷಕ್ಕೆ ಸ್ವಾಗತಿಸಿಕೊಂಡು ಸನ್ಮಾನ್ಯ ಎಲ್ಲ ಕಾರ್ಯಕರ್ತರು ಚಪ್ಪಾಳೆ ತಟ್ಟುವ ಮೂಲಕ ಅವರನ್ನು ಸ್ವಾಗತಿಸಿ ಗೌರವಿಸಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸನ್ಮಾನ್ಯ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತ ನಾಯಕರುಗಳೇ ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರೇ, ಮೊದಲನೇದಾಗಿ ನಮ್ಮನ್ನ ಪಕ್ಷಕ್ಕೆ ಸ್ವಾಗತಿಸಿದಂತಹ ಇಲ್ಲಿನ ಎಲ್ಲ ಜನಪ್ರತಿನಿಧಿಗಳಿಗೂ, ಉಳ್ಳಾಲ ಮತ್ತು ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಪದಾಧಿಕಾರಿಗಳಿಗೂ, ತಲಪಾಡಿ ವಲಯ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಕಾರ್ಯಕರ್ತರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.
ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಕಾಂಗ್ರೆಸ್ ಅನ್ನ ಅತಿ ಹೆಚ್ಚು ವಿಮರ್ಶಿಸಿದವರಲ್ಲಿ ನಾನು ಒಬ್ಬ. ಸಾಧಾರಣವಾಗಿ ವಿರೋಧ ಪಕ್ಷದಲ್ಲಿ ಇದ್ಕೊಂಡಾಗ ಆಡಳಿತ ಪಕ್ಷದ ಸಾಧನೆಗಳು ನಮಗೆ ಕಂಡ್ರು ಕಾಣದಂತಿರುವುದು ಅದು ರಾಜಕೀಯದಲ್ಲಿರುವಂತಹ ಒಂದು ವಾಡಿಕೆ. ಖಾಲಿಯಲ್ಲಿನ ನ್ಯೂನತೆಗಳನ್ನ ಎತ್ತಿ ತೋರಿಸುವಂಥದ್ದು ರಾಜಕೀಯವಾಗಿ ಇರುವಂಥದ್ದೇ. ಹಾಗಾಗಿ ಬೇಕಾದಷ್ಟು ಆರೋಪಗಳನ್ನ ನಾವು ಕೂಡ ಮಾಡಿದ್ದೇವೆ. ಇವತ್ತು ಚುನಾವಣೆ ಹತ್ರ ಬರ್ತಾ ಇದೆ. ಕೋಮು ಶಕ್ತಿಗಳನ್ನ ಸೋಲಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಕಾಂಗ್ರೆಸ್ ಅತ್ಯಂತ ಪ್ರಬಲವಾಗಿ ಹೋರಾಟವನ್ನು ಹಮ್ಮಿಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿಗೆ ಯಾವುದೇ ಅಸ್ತ್ರಗಳಿಲ್ಲ. ಈಗಾಗಲೇ ಶಾಸಕರು ಹೇಳಿದರು, ಕೇವಲ ಉದ್ರೇಕಕಾರಿ ಹೇಳಿಕೆಗಳನ್ನು ಕೊಡುವುದರ ಮೂಲಕ ಜನರ ದಿಕ್ಕನ್ನು ತಪ್ಪಿಸುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅಂತ. ಅದೇ ಒಂದು ಅಸ್ತ್ರವನ್ನ ಇಟ್ಕೊಂಡೇ ಬಿಜೆಪಿ ಚುನಾವಣೆಯನ್ನ ಗೆದ್ದಿರುವಂತದ್ದು ಈ ಹಿಂದೆ ಕೂಡ. ಮತ್ತೊಂದು ಅಸ್ತ್ರ ಅಂದ್ರೆ ಮತಗಳನ್ನ ವಿಭಜನೆ ಮಾಡುವಂತದ್ದು. ಉತ್ತರ ಪ್ರದೇಶದಲ್ಲಿ, ಬಿಹಾರ್ನಲ್ಲಿ, ಗುಜರಾತ್ನಲ್ಲಿ ಓವೈಸಿ ಅಂತ ಪಕ್ಷಗಳನ್ನ ಬಳಸಿಕೊಂಡು ಮುಸಲ್ಮಾನರ ಮತಗಳನ್ನು ವಿಭಜನೆ ಮಾಡುವ ಮೂಲಕ ಬಿಜೆಪಿಯಲ್ಲಿ ಬಹುಸಂಖ್ಯಾತ ಮುಸ್ಲಿಮರು ಬಹುಸಂಖ್ಯಾತರಾಗಿರುವಂತಹ ಕ್ಷೇತ್ರಗಳಲ್ಲೂ ಅಧಿಕಾರವನ್ನು ಪಡ್ಕೊಳ್ತು. ಆ ಒಂದು ಪ್ರಯೋಗವನ್ನ ಈ ಕ್ಷೇತ್ರದಲ್ಲಿ ಪುನರಾವರ್ತನೆ ಮಾಡಲಾಗ್ತಾ ಇದೆ. ಏನಕ್ಕೂ ಆಗದೇ ಇರುವಂತಹ ಆಮ್ ಆದ್ಮಿ ಅಂತ ಪಕ್ಷಗಳಲ್ಲೂ ಇವತ್ತು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು, ಕಾರ್ಯಕರ್ತರೇ ಇಲ್ಲ ಅಂತ ಪಕ್ಷಗಳಲ್ಲೂ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟು ಸ್ಪರ್ಧೆಗೆ ಇಳಿಸಲಾಗ್ತಾ ಇದೆ. ಇನ್ನು ಕೆಲವು ಪಕ್ಷಗಳಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದ್ರು ಚುನಾವಣೆಗೆ ಸ್ಪರ್ಧಿಸುವ ಮೂಲಕ ಪರೋಕ್ಷವಾಗಿ ಬಿಜೆಪಿಗೆ ನೆರವಾಗುವಂತಹ ಒಂದು ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೇವೆ. ಚುನಾವಣೆ ನೇರವಾಗಿ ಈ ಕ್ಷೇತ್ರದಲ್ಲಿ ನಡೆಯುವಂತದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ. ಯಾವುದೇ ಒಂದು ರಾಜಕೀಯವಾಗಿ ಅಲ್ಪ ಮಟ್ಟಿನ ಜ್ಞಾನ ಇರುವವನಿಗೂ ಇದು ಸ್ಪಷ್ಟವಾಗಿ ಗೊತ್ತಿದೆ, ನೇರ ರಾಜಕೀಯ ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನಡೆಯುತ್ತದೆ ಅಂತ. ಬೇರೆ ಪಕ್ಷಗಳು ಕೇವಲ ಕೆಲವು ಮತಗಳನ್ನು ಪಡೆದು ಬಿಜೆಪಿಯ ಗೆಲುವಿಗೆ ಸಹಕಾರ ಮಾಡಬಹುದೇ ಹೊರತು ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣಕ್ಕಾಗಿ ಬಿಜೆಪಿಯನ್ನ ಸೋಲಿಸುವುದರ ಜೊತೆಗೆ ಬಿಜೆಪಿಯನ್ನ ಗೆಲ್ಲಿಸಲೇಬೇಕು ಅಂತ ಯಾರು ಹೊರಟಿದ್ದಾರೋ ಅವರನ್ನು ಸೋಲಿಸಬೇಕಾಗಿದೆ. ಈ ಕೆಲಸವನ್ನು ಮಾಡಬೇಕಾಗಿದೆ. ಬಿಜೆಪಿಯನ್ನು ಸೋಲಿಸಬೇಕು, ಬಿಜೆಪಿಯನ್ನು ಗೆಲ್ಲಿಸಲು ಬಯಸುವವರನ್ನು ಸೋಲಿಸಬೇಕು. ಈ ಕೆಲಸವನ್ನ ಮಾಡಬೇಕು. ಚುನಾವಣೆ ಗೆಲ್ಲೋದು ಇವತ್ತು ಆಮ್ ಆದ್ಮಿ, ನಾನು ಹೇಳಿದ್ನಲ್ಲ, ಒಂದು ಬಲಿಷ್ಠವಾಗಿರುವ ಕಾರ್ಯಕರ್ತರ ಪಡೆ ಇದ್ರೆ ಮಾತ್ರ ಗೆಲ್ಲಿಕ್ಕೆ ಸಾಧ್ಯ. ಯಾರೋ ಹೇಳಿದ್ರು ಮೊನ್ನೆ ಒಂದು ಮಾತಾಡ್ತಾ ಇರ್ಬೇಕಾದ್ರೆ, ಒಬ್ಬನಿಗೆ ಒಂದು ಕುದುರೆಯ ಕಾಲ್ನಡಿಗೆ ಹೊಡೆಯುವಂತ ಒಂದು ಲಾಲ, ಕಬ್ಬಿಣದ ಒಂದು ಲಾಲ ಸಿಕ್ತಂತೆ. ಆತ ಹೇಳಿದಂತೆ ಇನ್ನು 3 ಲಾಲ ಸಿಕ್ಕಿ ಒಂದು ಕುದುರೆ ಸಿಕ್ಕಿದ್ರೆ ನಾಳೆಯಿಂದ ನಾನು ಕುದುರೆಯಲ್ಲಿ ಹೋಗ್ತೇನೆ ಅಂತ. ಕೆಲ ಪಕ್ಷಗಳು ಹಾಗೆ ತಿಳ್ಕೊಂಡಿದ್ದಾರೆ. ಒಂದು 8, 10, 20 ಪಂಚಾಯತ್ ಸೀಟ್ಗಳು ಬಂತು ಅಂದ್ರೆ MLA ಆಗಬಹುದು ಅಂತ ತಿಳ್ಕೊಂಡಿದ್ದಾರೆ. ಬಟ್ ಅದು ಈ ಕ್ಷೇತ್ರದಲ್ಲಿ, ಈ ರಾಜಕೀಯ ವ್ಯವಸ್ಥೆಯಲ್ಲಿ ಸಾಧ್ಯ ಇಲ್ಲ. ಸುಮ್ಮನೆ ನೀವು ಮತಗಳನ್ನು ವಿಭಜನೆ ಮಾಡ್ತೀರಿ. ಕ್ಷೇತ್ರದಲ್ಲಿ ಶಾಸಕರು ಮಾಡಿದಂತ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಈಗಾಗಲೇ ಹಲವು ಕಡೆ ನೀವೆಲ್ಲ ಕೇಳಲ್ಪಟ್ಟಿದ್ದೀರಿ. ಶಾಸಕರ ವಿಷನ್ ಬಹಳ ದೊಡ್ಡದಾಗಿದೆ. ಏನಾದ್ರೂ ಇವತ್ತು ಯುಟಿ ಖಾದರ್ ಅವರ ಅಭಿವೃದ್ಧಿಯನ್ನ 2 ತಕ್ಕಡಿಯಲ್ಲಿ ತುಡಿದ್ರೆ ಒಂದು 10% ನ್ಯೂನತೆಗಳು ಸಿಕ್ಕಿದ್ರೆ 90% ಅವರ ಬಗ್ಗೆ ಅಭಿವೃದ್ಧಿ ಕಾರ್ಯಗಳೇ ಅವರನ್ನ ಹೆಚ್ಚಾಗಿ ಅವರ ಅಭಿವೃದ್ಧಿ ಕಾರ್ಯಗಳು ಕಾಣ್ಲಿಕ್ಕೆ ಸಾಧ್ಯ ಇದೆ. ಈಗಾಗಲೇ ಶಾಸಕರು ನಿನ್ನೆ ಹೇಳ್ತಾ ಇದ್ರು, ಹಲವು ಅಭಿವೃದ್ಧಿ ಕಾರ್ಯಗಳನ್ನ, ರಸ್ತೆಗಳನ್ನ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಹರೇಕಲ್ ಡ್ಯಾಮ್ ಮಾಡಿದ ರೀತಿಯಲ್ಲಿ ತುಂಬೆಯಿಂದ ಸಜಿಪಕ್ಕೆ, ಕೋಟೆಪುರದಿಂದ ಬೋಳಾರಿಗೆ ಸಂಪರ್ಕ ಸೇತುವೆಯನ್ನ ಮಾಡಬೇಕು. ಜೊತೆಗೆ ತಲಪಾಡಿಯಿಂದ ನಾಟಕಲ್ನವರೆಗೆ ಚತುಷ್ಪಥ ರಸ್ತೆ ಮಾಡಬೇಕು. ಕೋಟೆಕಾರ್ನಿಂದ ದೇರ್ಲಕಟ್ಟೆವರೆಗೆ ಚತುಷ್ಪಥ ರಸ್ತೆಗಳನ್ನ ಮಾಡಬೇಕು ಅನ್ನೋ ರೀತಿಯ ಮಾತುಗಳನ್ನ ಶಾಸಕರು ಹೇಳ್ತಾ ಇದ್ರು. ಈ ರೀತಿ ಅಭಿವೃದ್ಧಿ ಮಾಡುವಂತ ದೂರದೃಷ್ಟಿಯನ್ನು ಇಟ್ಕೊಂಡಂತ ಯುಟಿ ಖಾದರ್ ಅವರನ್ನ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸುವಂತ ಒಂದು ಪ್ರಯತ್ನವನ್ನ ನಾವು ಮತ್ತು ತಂಡ ಮಾಡ್ತೇವೆ. ಅತಿ ಶೀಘ್ರದಲ್ಲಿ ತಲಪಾಡಿಯಲ್ಲಿ 100 ಕಾರ್ಯಕರ್ತರನ್ನ ಮತ್ತೆ ಸೇರಿಸಿ, ಚುನಾಯಿತ ಪ್ರತಿನಿಧಿಗಳು ಸಹ ಪಕ್ಷಕ್ಕೆ ಬರುವವರಿದ್ದಾರೆ, ಅವರನ್ನು ಸಹ ಸೇರಿಸಿಕೊಂಡು ಸಮಾವೇಶವನ್ನ ಮಾಡ್ತೇವೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಜೊತೆ ತ್ರಿಮೂರ್ತಿಯಾಗಿ ಯುಟಿ ಖಾದರ್ ಅವರು ಸಹ ಈ ಮುಂದಿನ ಸರ್ಕಾರದಲ್ಲಿ ಪ್ರಭಾವಿಯಾಗಿ ಬರಲಿದ್ದಾರೆ. ಇದಕ್ಕಾಗಿ ನಾವೆಲ್ಲರೂ ಒಂದಾಗಿ ಶ್ರಮಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್. ಕಾಂಗ್ರೆಸ್ ಪಾರ್ಟಿಗೆ ಯುಟಿ ಖಾದರ್ ಅವರಿಗೆ. ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಮ್ಮಿಕೊಂಡಂತ ಕರಾವಳಿ ಪ್ರಜಾಧ್ವನಿ ಯಾತ್ರೆಯ
ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಈ ದಿನ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ಸಮರ್ಪಣೆಯ ಈ ಒಂದು ಸಂದರ್ಭ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರು ಕೂಡ ಪ್ರಪ್ರಥಮವಾಗಿ ತಮ್ಮಲ್ಲಿ ಕೇಳಿಕೊಳ್ಳುವುದು, ಕಾರ್ಯಕ್ರಮದ ಪರವಾಗಿ ಬಹಳಷ್ಟು ವಿಚಾರಧಾರೆಗಳನ್ನು ನಮ್ಮ ಮುಂದಿಟ್ಟಂತ ವಿಧಾನ ಪರಿಷತ್ನ ಸದಸ್ಯರು, ನಮ್ಮ ನಾಯಕರಾದಂತ ಸನ್ಮಾನ್ಯ ಮಂಜುನಾಥ್ ಭಂಡಾರಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ವಿವಿಧ ಘಟಕಗಳ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತ ವಿವಿಧ ಗ್ರಾಮಗಳ ಗ್ರಾಮ ಸಮಿತಿ ಅಧ್ಯಕ್ಷಗಳು, ಗ್ರಾಮ ಪಂಚಾಯತ್ನ ಅಧ್ಯಕ್ಷಗಳು, ಪಂಚಾಯತ್ನ ಸದಸ್ಯರುಗಳು, ಉಳ್ಳಾಲ ನಗರಸಭೆ ಅಧ್ಯಕ್ಷರು, ಎಲ್ಲ ಕೌನ್ಸಿಲರ್ಗಳು, ಅದೇ ರೀತಿ ಬೂತ್ ಮಟ್ಟದ ಅಧ್ಯಕ್ಷರು, ಪದಾಧಿಕಾರಿಗಳು, ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಕಾರ್ಯಕರ್ತರಿಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಪರವಾಗಿ ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ನೇತೃತ್ವವನ್ನು ಮತ್ತು ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಸದಾಶಿವ ಉಳ್ಳಾಲ್ರವರಿಗೆ ಮತ್ತು ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ, ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಥಳಾವಕಾಶವನ್ನು ಒದಗಿಸಿದಂತ ಯೂನಿಟಿ ಸಭಾಂಗಣದ ಮಾಲಕರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ, ಊಟದ ವ್ಯವಸ್ಥೆಗೆ ಮತ್ತು ಈ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಗಳಿಗೆ ಸಹಕರಿಸಿದಂತ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಎಲ್ಲ ನಾಯಕರಿಗೆ ಕೂಡ ಒಂದೇ ಭಾಗದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ, ಇವತ್ತಿನ ಕಾರ್ಯಕ್ರಮವನ್ನು ಪ್ರಚಾರ ಮಾಡಲು ಬಂದಂತ ಎಲ್ಲ ಪ್ರಿಂಟ್ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಗೆಳೆಯರಿಗೆ ಕೂಡ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ನಾವು ಈ ಕಾರ್ಯಕ್ರಮಗಳನ್ನು ಕೊನೆಗೊಳಿಸಲು ಹೋಗ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ನೋಡಿ, ಕ್ಷೇತ್ರದಲ್ಲಿ ಈಗಾಗಲೇ ಚುನಾವಣೆ ಘೋಷಣೆ ಆಗಿದೆ. ಘೋಷಣೆಯ ದಿನಾಂಕ ಹತ್ತಿರ ಹೋಗ್ತಾ ಇದೆ. ಕ್ಷೇತ್ರದಲ್ಲಿ ಮತ ವಿಭಜನೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗ್ತಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಭ್ರಷ್ಟ BJP ಸರ್ಕಾರವನ್ನು ಕಿತ್ತೊಗೆಯೋದು ಅತ್ಯಂತ ಅವಶ್ಯಕವಾಗಿದೆ. ಜನವಿರೋಧಿಯಾಗಿರುವಂಥ ಈ BJP ಸರ್ಕಾರ ಇವತ್ತು ಎಲ್ಲ ಬಡ ಜನರಿಗೆ, ದುಡಿಯುವ ವರ್ಗದವರಿಗೆ ಅತ್ಯಂತ ಕಷ್ಟಗಳ ದಿನಗಳನ್ನು ತಂದೊಂಡಿದೆ. ಈ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ UT ಖಾದರ್ ಅವರು ಕಾಂಗ್ರೆಸ್ ಪಕ್ಷ ಜಯಿಸಬೇಕು, ಜೊತೆಗೆ BJP ಸೋಲಿಸಬೇಕು. BJPಯನ್ನು ಗೆಲ್ಲಿಸುವಂಥ ಎಲ್ಲ ಪ್ರಯತ್ನಗಳನ್ನು ಈ ಕ್ಷೇತ್ರದಲ್ಲಿ ವಿಫಲಗೊಳಿಸಬೇಕು ಅನ್ನೋ ಒಂದೇ ನಿಟ್ಟಿನಲ್ಲಿ ಈ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಇವತ್ತೇನಾದರೂ ದೇಶದಲ್ಲಿ ಈ ಕೋಮುವಾದಿ ಶಕ್ತಿಗಳಿಗೆ ಪರ್ಯಾಯವಾಗಿ ಏನಾದಿದ್ದರೆ ಅದು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಸಾಧ್ಯ, ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸಾಧ್ಯ ಅಂತ ಹೇಳೋದನ್ನು ನಾವು ನೋಡಿದ್ದೇವೆ. ಭಾರತ್ ಜೋಡೋ ಯಾತ್ರೆಯ ಮೂಲಕ ಯಾವ ರೀತಿ ಈ ಒಂದು ದೇಶವನ್ನು ಒಂದಾಗಿ ಮುನ್ನಡೆಸ್ಬೋದು ಅನ್ನೋದನ್ನು ರಾಹುಲ್ ಗಾಂಧಿ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಈ ಎಲ್ಲ ಆದರ್ಶವನ್ನು ಒಪ್ಪಿಕೊಂಡು ನಾನಿವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ. ನೋಡಿ, 3 ವರ್ಷ ಏನೂ ಇರಲಿಲ್ಲ, 1 ವರ್ಷ 2 ತಿಂಗಳೇನೋ ನಾನು SDPಯಲ್ಲಿದ್ದೆ ಅಷ್ಟೇ. ನೋಡಿ, SDP ಬಗ್ಗೆ ಏನು ಹೇಳೋದಕ್ಕೇನೂ ಇಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ BJPಗೆ ಪರ್ಯಾಯವಾಗಿ ಏನಾದರೂ ಈ ದೇಶದಲ್ಲಿದ್ದರೆ ಅದು ಕಾಂಗ್ರೆಸ್ ಮಾತ್ರ. ಯಾಕಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರ BJPಯನ್ನು ಸೋಲಿಸಿದ್ರಿಂದ ಈ ದೇಶದಲ್ಲಿ ಫ್ಯಾಸಿಸಮ್ನ ಸೋಲಿಸ್ಬೋದು. ಇಲ್ಲದೆ ಹೋದರೆ ಫ್ಯಾಸಿಸಮ್ ಇನ್ನೊಂದು ರೀತಿಯಲ್ಲಿ ಬೆಳೀತಾ ಬರ್ತದೆ. ಸಣ್ಣ ಪುಟ್ಟಗಳನ್ನು ಬಳಸ್ಕೊಂಡೇ ಇವತ್ತು ಈ ದೇಶದಲ್ಲಿ ಮತೀಯ ಶಕ್ತಿಗಳು ಬೆಳೆದಿರುವಂಥದ್ದು. ನಿಜವಾಗಿ ನೋಡಿದರೆ ನರೇಂದ್ರ ಮೋದಿ ಸರ್ಕಾರಕ್ಕಾಗಲಿ BJP ಸರ್ಕಾರಕ್ಕಾಗಲಿ ಶೇಕಡಾವಾರು ಮತಗಳನ್ನು ನೋಡಿದರೆ ಏನೂ ಸಿಗಲಿಲ್ಲ. ಅದಕ್ಕಿಂತ ಹೆಚ್ಚಿನ ಮತಗಳು ವಿಪಕ್ಷಗಳ ಪಾಲಿಗೆ ಹೋಗಿದೆ. ಆದರೆ ಇಲ್ಲಿ ಮತಗಳ ವಿಭಜನೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ BJP ಮಾಡ್ತಾ ಇದೆ. 2 ಎಜೆಂಡಾಗಳನ್ನು ಮುಂದಿಟ್ಕೊಂಡು BJP ಇಲ್ಲಿ ಅಧಿಕಾರವನ್ನು ಪಡೆದಿರುವಂಥದ್ದು. ಒಂದು ಮತೀಯ ರಾಜಕಾರಣ, ಎರಡನೇದು ಮತ ವಿಭಜನಾ ರಾಜಕಾರಣ. ಈ ಮತ ವಿಭಜನಾ ರಾಜಕಾರಣವನ್ನು ಸೋಲಿಸಬೇಕಿದ್ರೆ ಇಲ್ಲಿ ಕಾಂಗ್ರೆಸ್ ಪರ್ಯಾಯವಾಗಿ ಬೆಳೆದು ಬರಲೇಬೇಕು. ಕಾಂಗ್ರೆಸ್ ಈ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಜನರಿಗೆ ಸಂದೇಶವನ್ನು ಕೊಡ್ತಾ ಈ ಜಾತ್ಯತೀತ ಪರಂಪರೆಯವರು ಉಳ್ಳವರು ಮಾತ್ರ ಕಾಂಗ್ರೆಸ್ನಲ್ಲಿ ಉಳಿಲಿ ಅಂತ ಹೇಳಿಕೊಂಡು ಕಾಂಗ್ರೆಸ್ನನ್ನು ಭದ್ರವಾಗಿ ಕಟ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲ ವಿರೋಧ ಪಕ್ಷಗಳಲ್ಲಿರುವಂಥವರು, ಸಣ್ಣ ಪುಟ್ಟ ಪಕ್ಷಗಳಲ್ಲಿರುವಂಥವರು ಕಾಂಗ್ರೆಸ್ನಂತಹ ಒಂದು ಮಹಾ ಸಮುದ್ರಕ್ಕೆ ಬಂದು ಈ ಒಂದು ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಬೇಕಾಗಿದೆ. ಇಲ್ಲದೆ ಹೋದಲ್ಲಿ ದೇಶದಲ್ಲಿ ಮತ್ತೆ ಫ್ಯಾಸಿಸಮ್, BJP ಇನ್ನಷ್ಟು ಪ್ರಬಲವಾಗ್ತದೆ. ವಿಭಜನೆಯ ಮೂಲಕ ಸಮಾಜವಾದಿ ಚಿಂತನೆ ಇರ್ಬೋದು, ಲೋಹಿಯವಾದಿ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು. ಇವೆಲ್ಲ ನಾವು ಪರಸ್ಪರ ವಿಂಗಡಣೆ ಆಗುವಂಥ ಸಮಯ ಇದಲ್ಲ. ಒಂದು ಜಾತ್ಯತೀತದ ಹೆಸರಿನಲ್ಲಿ ಒಂದಾಗುವಂಥ ಸಮಯ. ಈ ನಿಟ್ಟಿನಲ್ಲಿ ಎಲ್ಲ ಪಕ್ಷದವರಿಗೂ ನಾನು ಆಹ್ವಾನ ಕೊಡೋದು ಇಷ್ಟೇ, ಬನ್ನಿ ಈ ದೇಶದಲ್ಲಿ ಕೋಮುವಾದವನ್ನು ಸೋಲಿಸೋಣ, ಜಾತ್ಯತೀತತೆಯನ್ನು ಎತ್ತಿಡಿಯೋಣ ಅಂತ. ನೋಡಿ, DYFIನಲ್ಲಿ ಮೂಡಿ ಬಂದಂಥ ಕೆಲ ಅಸಮಾಧಾನಗಳ ಸಂದರ್ಭದಲ್ಲಿ SDPಗೆ ಹೋಗಿದ್ದಂತೂ ನಿಜ. ಆದರೆ
ಅಲ್ಲಿನ ಕೆಲ ತತ್ವ ಸಿದ್ಧಾಂತಗಳಲ್ಲಿ ರಾಜಿಯಾಗದೇ ಇದ್ದ ಕಾರಣಕ್ಕಾಗಿ ನಿಧಾನವಾಗಿ ಅಲ್ಲಿಂದ ಹೊರ ಬಂದಿದ್ವಿ. ಯಾಕಂದರೆ ಈಗ ಸದ್ಯದ ಮಟ್ಟಿಗೆ ದೇಶದಲ್ಲಿ ಕೋಮುವಾದವನ್ನು ಸೋಲಿಸಲಿಕ್ಕೆ ಒಂದೇ ಅಸ್ತ್ರ ಕಾಂಗ್ರೆಸ್ ಅನ್ನೋದು ಮಾತ್ರ ನಮಗೂ ತಿಳಿದಿದೆ, ದೇಶದ ಪ್ರಜ್ಞಾವಂತ ನಾಗರಿಕರಿಗೂ ತಿಳಿದಿದೆ. ಸಾಹಿತಿಗಳು, ಚಿಂತಕರೆಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ಸನ್ನು ಪರ್ಯಾಯವಾಗಿ ಬೆಳೆಸಿ BJPಗೆ, ಹಾಗಾದಾಗ ಮಾತ್ರ ಈ ದೇಶದಲ್ಲಿ ಏನು ಫ್ಯಾಸಿಸಮ್ ಸಿದ್ಧಾಂತ ಇದೆ, BJP ಇದೆ, ಇದನ್ನು ಸೋಲಿಸಲಿಕ್ಕೆ ಸಾಧ್ಯ ಅಂತ. ಈ ನಿಟ್ಟಿನಲ್ಲಿ ಹಿರಿಯರ, ಚಿಂತಕರ ಮತ್ತು ಸಹವರ್ತಿಗಳ, ಅದೇ ರೀತಿ ಇವತ್ತು ಸೇರ್ಪಡೆ ಆದಂಥ ಬಹುತೇಕ ಮಿತ್ರರ ಎಲ್ಲರ ಅಭಿಪ್ರಾಯಗಳನ್ನು ಮನಸಿ ಈ ದೇಶದಲ್ಲಿ ಕೋಮುವಾದವನ್ನು ಸೋಲಿಸಬೇಕು, ಈ ಕ್ಷೇತ್ರದಲ್ಲಿ ಸಹ ಕೋಮುವಾದಿಗಳೇನು ಬೆಳೆಯನ್ನು ಬೇಯಿಸಿಕೊಳ್ಳುವಂಥ ಪ್ರಯತ್ನ ಪಡ್ತಾ ಇದ್ದಾರೆ, ಇದನ್ನು ಸೋಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾನು UT ಖಾದರ್ ಅವರ ನೇತೃತ್ವವನ್ನು ಒಪ್ಪಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ. ಆಗಿನ ಕಾಲದಲ್ಲಿ ಉಂಟಾದಂಥ ಕೆಲ ಗೊಂದಲಗಳು, ಏನು ಕೆಲ ಕಮ್ಯುನಿಕೇಷನ್ ಗ್ಯಾಪ್ ಅಂತ ಹೇಳ್ತೇವೆ, ಆವತ್ತು ಕಾಂಗ್ರೆಸ್ಸಿಗೆ ಹೋಗುವಂಥ ಸಂದರ್ಭದಲ್ಲಿ ಬಂದಂಥ ಕೆಲ ಕಮ್ಯುನಿಕೇಷನ್ ಗ್ಯಾಪು ಅವತ್ತು ನಮ್ಮನ್ನು ಕಾಂಗ್ರೆಸ್ಸಿಗೆ ಹೋಗದಂತೆ ತಡೆದಿತ್ತು. ಆದರೆ ಆ ತಪ್ಪನ್ನು ನಾವು ಇವತ್ತು ತಿಳಿದಿದ್ದೇವೆ. ಏನು ಕಾಂಗ್ರೆಸ್ ಪಕ್ಷದ ನಮ್ಮ ಸಿದ್ಧಾಂತ ಏನಿತ್ತು, ಆ ಸಿದ್ಧಾಂತಕ್ಕೆ ಹತ್ತಿರವಾದ ಸಿದ್ಧಾಂತವೇ ಕಾಂಗ್ರೆಸ್ ಪಕ್ಷದಲ್ಲಿರುವಂಥದ್ದು. ಯಾವುದೇ ವಿಪಕ್ಷಗಳಿರಲಿ, ಮತೀಯವಾದವನ್ನು ಬಿಟ್ಟು ಬೇರೆ ಪಕ್ಷಗಳಿರಲಿ, ಅವರ ಸಿದ್ಧಾಂತವನ್ನು ನೋಡಿದರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೂ ಆ ಸಿದ್ಧಾಂತಕ್ಕೂ ಕೆಲ ಆರ್ಥಿಕ ನೀತಿಗಳಲ್ಲಿ ವ್ಯತ್ಯಾಸಗಳು ಬರ್ಬೋದೇ ಹೊರತು ಬೇರೆಲ್ಲವೂ ಅದರಲ್ಲಿ ಪರಸ್ಪರ ಸಾಮ್ಯತೆ ಇರುವಂಥದ್ದು. ಯಾಕಂದರೆ ಬಹುತೇಕ ಪಕ್ಷಗಳ, ಮತೀಯವಾದಿ ಪಕ್ಷಗಳನ್ನು ಬಿಟ್ಟು ಬಹುತೇಕ ಪಕ್ಷಗಳ ಅಜೆಂಡಾ ಏನಂದರೆ ಈ ದೇಶದಲ್ಲಿ ಕೋಮುವಾದವನ್ನು ಸೋರಿಸುವಂಥದ್ದು. ಹಾಗಾಗಿ ಇವತ್ತು ಬಹುತೇಕ ಪಕ್ಷಗಳ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡೋದರ ಮೂಲಕ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸನ್ನು ಬಲಿಷ್ಠವಾಗಿ ಕಟ್ತೇವೆ. ಈಗಾಗಲೇ ಉಳ್ಳಾಲದಲ್ಲಿ ಯುವಕರ ಪಡೆ ಸೇರ್ತಾ ಇದೆ. ನಾನು ಒಬ್ಬನೇ ಅಲ್ಲ, ಬೇಕಾದಷ್ಟು ಜನ ಸೇರಿದ್ದಾರೆ. ಇವತ್ತೊಂದು ಗ್ರಾಮ ಪಂಚಾಯತಿ ಸದಸ್ಯರು ಸಹ ಪಕ್ಷವನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಈ ರೀತಿಯ ಸೇರ್ಪಡೆ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ನಡೀತದೆ. ಕಾರ್ಯಕರ್ತರ, ಬೇರೆ ಪಕ್ಷಗಳಿಂದ ಕಾರ್ಯಕರ್ತರ ಪಡೆ ಈ ಕಡೆಗೆ ಬರಲಿದೆ. UT ಖಾದರ್ ಅವರು ಇಲ್ಲಿ ಭರ್ಜರಿಯಾಗಿ ಜಯ ಗಳಿಸುವ ಎಲ್ಲ ಸಾಧ್ಯತೆಗಳು 100% ಶತಸಿದ್ಧ ಅನ್ನೋದನ್ನು ನಾನು ಇಲ್ಲಿ ಬಯಸ್ತೇನೆ. ತಲಪಾಡಿಯಲ್ಲಿ ಪಂಚಾಯತ್ ಸದಸ್ಯರುಗಳು ಸಂಪರ್ಕದಲ್ಲಿದ್ದಾರೆ. ಅತಿ ಶೀಘ್ರದಲ್ಲಿ ಯಾವ ಪಕ್ಷದ್ದು ಅಂತ ಬೇಡ, ಪಕ್ಷದ ಸದಸ್ಯರುಗಳು ಪಕ್ಷಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರುಗಳು ಪಕ್ಷಕ್ಕೆ ಸೇರ್ಪಡೆಯಾಗುತ್ತಾರೆ. ಅತಿ ಶೀಘ್ರದಲ್ಲಿ ಆ ಒಂದು ಸುದ್ದಿಯನ್ನು ನೀವು ಕೇಳಲ್ಪಡ್ತೀರಿ. ನೋಡಿ, ಕಾಂಗ್ರೆಸ್ಸಿನ ಬಂದು ಮುಂದಿನ ಯೋಜನೆ ಏನಿಲ್ಲ. ದೇವರ ದಯೆಯಿಂದ ಕಾಂಗ್ರೆಸ್ಸಿಗೆ ಬಂದಿದ್ದೇವೆ. ಕಾರ್ಯಕರ್ತರ ಬೆಂಬಲ ನೀವು ನೋಡಿದ್ದೀರಿ ಯಾವ ಮಟ್ಟದಲ್ಲಿ ಸಿಕ್ಕಿದೆ ಅಂತ. ಎಲ್ಲಿದ್ದರೂ ನಾವು ಯಾವುದೇ ಪಕ್ಷದಲ್ಲಿದ್ದರೂ ಕೋಮುವಾದದ ವಿರೋಧಿಯಾಗೇ ಇದ್ವಿ. ಕೋಮುವಾದದ ಪರವಾಗಿ ನಾವು ಮಾತಾಡಲೇ ಇಲ್ಲ. ನಾನು ಈಗಲೂ ಮುಂಚೆನೂ ಹೇಳಿದಾಗೆ ಕೋಮುವಾದವನ್ನು ಸೋಲಿಸದೆ ಕೋಮುವಾದಿ ವಿರೋಧ ಭಾಷಣವನ್ನು ಮಾಡಿಕೊಂಡು, ಕೋಮುವಾದದ ವಿರೋಧದ ಟ್ವೀಟ್ಗಳನ್ನ ಮಾಡಿಕೊಂಡು ಇಲ್ಲಿ ಕೋಮುವಾದವನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ನಿನ್ನೆ ನೋಡಿರ್ಬೋದು, ಯಾರೋ ಒಂದು ಪ್ರಮೋದ್ ಉಚ್ಚಿಲ್, ಯಾರೋ ಒಂದು ಹಿಂದೂ ಮಹಾಸಭಾದ ಅಭ್ಯರ್ಥಿ ಆತನಿಗೆ ಪ್ರಚಾರ ಬೇಕಾಗಿತ್ತು. ಆತ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆಗಲೇ ಅದಕ್ಕೆ ಪೈಪೋಟಿಯಾಗಿ ಟ್ವೀಟ್ಗಳನ್ನು ಮಾಡುವಂಥದ್ದು, ಹೇಳಿಕೆ ಕೊಡುವಂಥದ್ದು, ಆ ಮೂಲಕ ಆತನನ್ನು ಬೆಳೆಸುವಂಥದ್ದು. ಆತ ಯಾರು ಅಂತಲೇ ಗೊತ್ತಿರಲ್ಲ, ಆತನಿಗೆ ಪ್ರಚಾರ ಕೊಡುವಂಥದ್ದು. ಈಶ್ವರಪ್ಪನ ವಿಷಯದಲ್ಲಿ ಅದೇ ಆಯಿತು. UT ಖಾದರ್ ಅವರು ಹೇಳಿದರು, ಈಶ್ವರಪ್ಪನಿಗೆ ಟಿಕೆಟ್ ಇಲ್ಲ ಅಂತ ಸಂದರ್ಭದಲ್ಲಿ ಅವರು ಹೇಳಿಕೆ ಕೊಡ್ತಾರೆ. ಅದನ್ನು ಬೇರೆ ಪಕ್ಷದವರು ಅದರಿಂದ ಲಾಭ ಪಡೆಯುವ ಪ್ರಯತ್ನ ಪಡ್ತಾರೆ, ಅವರು ಅದನ್ನು ಎತ್ತಿ ಹಿಡಿತಾರೆ. ಈ ರೀತಿಯ ರಾಜಕಾರಣವನ್ನು ಮಾಡಿಕೊಂಡು ಇಲ್ಲಿ ಮಾಡಲಾಗ್ತಾ ಇದೆ. ಇದನ್ನೆಲ್ಲ ತಿರಸ್ಕರಿಸಿ ಇವತ್ತು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಮತ್ತು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸನ್ನು ಬಲಿಷ್ಠವಾಗಿ ಕಟ್ತೇವೆ. ಖಾದರ್ ಸಾಹೇಬರ ಏನು ಕಾರ್ಯಕ್ಷಮತೆ ಏನಿದೆ ಅದನ್ನು ಮೆಚ್ಚಿಕೊಂಡು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀವಿ.